ದೇಶೋದ್ಧಾರಣ ಜನಕ್ಕಂತ ನಮ್ಮದೇನು ಮಕ್ಕಳು ಹಿಂದೂ ಧರ್ಮ ಹೊಂದ್ಬಿಟ್ಟು ಮಾತ್ರ ರೋಡ್ ಸೈಡ್ ಮಾತ್ರ ಮಗೋದಿನ ಇಡೀ ವರ್ಲ್ಡ್ ಎಡ್ಡೆ ಜನ ಹಿಂದೂ ಮಲ್ತೊಂದು ನಮ್ಮನ್ನ ಹಿಂದೂ ಮಲ್ಪನ ಹಿಂದೂ ತಪ್ಪತ್ತ ನೀರು ತಿತ್ತೆ ಮತ್ತೆ ಸಮಸ್ಯೆ ಮಾತ್ರ ಇಕ್ಕಲು ಉಂಡೆ ಈ ಅಭಿವೃದ್ಧಿ ದೃಷ್ಟಿಯಲ್ಲಿ ಬಿಜೆಪಿ ಗೋಡು ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟ 5 ಗ್ಯಾರಂಟಿಯನ್ನು ಕೂಡ ಮನೆ ಮನೆಗೆ ತಲುಪಿಸಿ ನಾವು ಕೊಟ್ಟಿದ್ದೇವೆ. ಮಹಿಳೆಯರು ಈ ಸಲ ಕಾಂಗ್ರೆಸ್ ಪರವಾಗಿದ್ದಾರೆ. ಗ್ಯಾರಂಟಿ ವಿಷಯನ ಮಾತ್ರ ಮತ್ತೊಂದು ಪ್ರಮುಖರವರಿಗೆ ಬೇತದಲ್ಲ ಅಭಿವೃದ್ಧಿ ಅಂದಿ ಇವರು 3 ಸಲ ಗೆದ್ದು ಕೂಡ ಏನು ಅಭಿವೃದ್ಧಿ ಆಗಲಿಲ್ಲ. ಪದ್ಮರಾಜರವರು ಖಂಡಿತವಾಗಿ ಅವರು ಬರ್ತಾರೆ. ಬಿಜೆಪಿ ನಮ್ಮ ಶತ್ರು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಕಾಂಗ್ರೆಸ್ನೊಂದಿಗೆ ಕೆಲವೊಂದು ಭಿನ್ನಾಭಿಪ್ರಾಯ ಇದೆ. 2004ರಲ್ಲಿ ವಾಜಪೇಯಿಯನ್ನು ಸೋಲಿಸಲಿಕ್ಕೆ ಇಲ್ಲಿನ ಜನರಿಗೆ ಸಾಧ್ಯವಾಗಿದೆ. ಇಂದಿರಾ ಗಾಂಧಿ ಅಂತ ಗಟ್ಟಿಗಳಿಗೂ ಕೂಡ ಇಲ್ಲಿ ಬದಲಾವಣೆಯನ್ನು ಮಾಡಿ ತೋರಿಸಿದ್ದಾರೆ. ಪುತ್ತೂರಿನಲ್ಲಿ ಅಭಿವೃದ್ಧಿಯ ಪರ್ವ. ಮುಸ್ಲಿಮರ ಓಟು ಹಾಗೂ ಕಾಂಗ್ರೆಸ್ಗೆ ಬೀಳ್ತದೆ. ಬಿಲ್ ಅವರು ಇಲ್ಲಿವರೆಗೆ ಸ್ವಲ್ಪ ಆ ಕಡೆ ಈ ಕಡೆ ಇದ್ದಾರೆ. ಗ್ರಾಮಕ್ಕೆ ಕುಡಿಯುವ ನೀರಿನ ಯೋಜನೆ, ಕಿಸಾನ್ ಸಮ್ಮಾನ್ ಯೋಜನೆ, ಆಟೋದವರಿಗೆ ಅವರು ಬಾಡಿಗೆ ಕಡಿಮೆ ಆಗಿದೆ. ಸಂಜೀವ ಮಟ್ಟಂದೂರವರು ಸಾಧಾರಣ 5 ಕೋಟಿ ತನಕ ಕಬಕ ಗ್ರಾಮಕ್ಕೆ ನೀಡಿರ್ತಾರೆ. 5 ಕೋಟಿ ಬಂದಿದೆ ಅಂತ ಸುಳ್ಳದು. ಆ 5 ಕೋಟಿ ಎಲ್ಲಿ ಮುಗಿಸಿದ್ದಾರೆ ಅಂತ ನಾವು ಒಂದು ಈ ಊರಿನವರಿಗೆ ಗೊತ್ತಿರಬೇಕು. ಜಲ್ ಜೀವನ್ ಯೋಜನೆ ಅಂತೇಳಿ ಕೇಂದ್ರ ಸರ್ಕಾರದ ಅದೊಂದು ಯೋಜನೆಯಿಂದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ ಕೇಂದ್ರ ಸರ್ಕಾರದಿಂದ ಆಗಿದೆ. ಬಿಜೆಪಿಯವರು ಹೇಳುವುದೇ ಸುಳ್ಳು. ನಿಮ್ಮ ಎದುರು ಇರುವ ರಸ್ತೆ ಇದು ಶಾಲೆಗೆ ಹೋಗುವ ರಸ್ತೆ, ಕಾಲೋನಿ ರಸ್ತೆ. ಇದನ್ನು ಮಾಡಲಿಕ್ಕೆ 25 ವರ್ಷದಲ್ಲಿ ಯಾರಿಗೂ ಕೂಡಲಿಲ್ಲ. ಲೋಕಸಭಾ ಚುನಾವಣೆ 2024 ಸಮೀಪಿಸ್ತಾ ಇದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆದ್ದು ಬರ್ತಾರೆ ಎನ್ನುವಂಥದ್ದು ಕೂಡ ಇದೀಗ ಸಾರ್ವಜನಿಕ ವಲಯದಲ್ಲಿ ಕುತೂಹಲ ಮೂಡಿಸ್ತಾ ಇರುವಂಥದ್ದು. ದಿನದಿಂದ ದಿನಕ್ಕೆ ಇದು ಈ ಕಾವು ಕೂಡ ಏರ್ತಾ ಇದೆ, ಚುನಾವಣೆಯ ಕಾವು. ಒಂದು ಕಡೆಗೆ ಕಾಂಗ್ರೆಸ್ನ ಪದ್ಮರಾಜರವರೇ ಬರ್ತಾರೆ ಎನ್ನುವಂಥದ್ದು ಕಾಂಗ್ರೆಸ್ನ ಅಭಿಮಾನಿಗಳು ಅಥವಾ ಬೆಂಬಲಿಗರು ವ್ಯಕ್ತಪಡಿಸಿದರೆ, ಇನ್ನೊಂದು ಕಡೆ ಬಿಜೆಪಿಯ ಬೆಂಬಲಿಗರು ಬ್ರಿಜೇಶ್ ಚೌಟರವರೇ ಗೆದ್ದು ಬರ್ತಾರೆ ಎನ್ನುವಂಥದ್ದು. ಒಟ್ಟಿನಲ್ಲಿ ಒಂದು ಕಡೆಗೆ ಮೋದಿ ಹವಾ ಇದೆ, ಇನ್ನೊಂದು ಕಡೆ ಕಾಂಗ್ರೆಸ್ನವರು ಬದಲಾವಣೆ ಬಯಸಬೇಕು ಎನ್ನುವಂಥದ್ದು ನಿಟ್ಟಿನಲ್ಲಿ ಎಲ್ಲ ಕಡೆ ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ವ್ಯಕ್ತ ಆಗ್ತಾ ಇದೆ. ಇದು ಸುದ್ದಿಯ ವಿಶೇಷ ಕಾರ್ಯಕ್ರಮ. ಗ್ರಾಮದಲ್ಲಿ ಹೋಗಿ ವಿಶೇಷವಾಗಿ ಜನರ ಒಲವು ಯಾವ ಕಡೆ ಇದೆ, ಜನರು ಅಭಿವೃದ್ಧಿಯನ್ನು ಕಂಡಿದ್ದಾರಾ ಅಥವಾ ಜನರ ಸಮಸ್ಯೆಗಳೇನಿವೆ, ನಿಜವಾದಂತಹ ಎಲೆಕ್ಷನ್ ಅಥವಾ ಚುನಾವಣೆಯನ್ನು ಎದುರಿಸಲಿಕ್ಕೆ ಜನರು ಯಾವ ರೀತಿಯ ಸಿದ್ಧತೆಯಲ್ಲಿದ್ದಾರೆ ಎನ್ನುವುದನ್ನು ಸುದ್ದಿ ನಿಮ್ಮ ಮೂಲಕ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರುವಂಥದ್ದು. ಇವತ್ತು ನಾವಿರುವಂಥದ್ದು ಇದು ಪುತ್ತೂರು ತಾಲೂಕಿನ ಕಬಕ ಗ್ರಾಮದ ವ್ಯಾಪ್ತಿಯಲ್ಲಿರುವಂತಹ ಕಬಕ ಜಂಕ್ಷನ್ನಲ್ಲಿದ್ದೇವೆ. ಬನ್ನಿ, ಇಲ್ಲಿಯ ಜನರು ಯಾವ ರೀತಿಯಾಗಿ ಈ ಬಾರಿಯ ಚುನಾವಣೆಯನ್ನು ಎದುರಿಸಲಿಕ್ಕೆ ಯಾವ ರೀತಿಯ ಸಿದ್ಧತೆಯನ್ನು ಇಟ್ಕೊಂಡಿದ್ದಾರೆ ಮತ್ತು ಅವರ ಮನಸ್ಸಿನಲ್ಲಿ ಏನು ಅಭಿಪ್ರಾಯ ಇದೆ ನೋಡ್ಕೊಂಡು ಬರೋಣ. ಜಿನ್ನಪ್ಪ ಇಂಚವು ಎಲೆಕ್ಷನ್ದ ಬಗ್ಗೆ ಬಗ್ಗೆ ರೈತರ ಬತ್ತಂಡು ಇತ್ತ ಬಗ್ಗೆ ಆತು ಮಲ್ಲ ದಾರಾಜ್ ನಾನು ಎಂಕಲ್ನ ನೆಟ್ಟು ಮೋದಿ ಬರುವಂದು ಮೋದಿ ಬರೋದು. ಮೋದಿ ದಾಯಪಡದು ಮೋದಿ ದೇಶವನ್ನ ಉದ್ಧಾರ ಅವಡ ಆಯ್ನ ಸ್ವಾರ್ಥ ಆಗ್ತದೆ. ದೇಶೋದ್ಧಾರಣ ಜನಕ್ಕಂತ ನಮ್ಮದೇನು ಅಂತ ಆತ್ಮನಲ್ಲಿ ಹೆಚ್ಚ ನಮ್ಮ ಅಭಿವೃದ್ಧಿ ಆತಲ್ಲ ಈರ್ನ ಅಭಿವೃದ್ಧಿಯಿಂದ ಬಂದ ಆತ್ಮ ಅಲ್ಲ ಒಂದು ಆಯ್ತ ಮಂಡ ಅಭಿವೃದ್ಧಿ ಆತಲ್ಲ ಹೆಚ್ಚಿನ ಸೌಲಭ್ಯ ನಂಕಲ ಕೇಂದ್ರ ಹಿಡ್ದಲ್ಲ ಕೇಂದ್ರದ್ದು ಕೇಂದ್ರದ ಒಂದು 5,000 ರೂಪಾಯಿ ಇರ್ಬೋದು ವರ್ಷ ಕೇಂದ್ರ. ಗ್ಯಾರಂಟಿ ಯೋಜನೆ ಬರೋದಲ್ಲ ನಾವು ಆಗ್ಲಾಗ ಸ್ವಾರ್ಥ ಆಗ್ಲಾಗ್ಲಾಗ ಬಡಾಯಿನಾಗ್ಲೇ ಕೊಡ್ತೇವೆ, ಆ ಥರಗಳಿಗೆ ಜೊತೆ ಕೊಡ್ತೇವೆ. ಆತ ತಂದೆ ಆ ಥರಗಳ ವಿತ್ತ ಬಗ್ಗೆ ತೆಗೆದು ಇಂಪ್ರೂವ್ಮೆಂಟ್ ಹಾಕಲಿ ಸರ್ ಮಂಚ ಮಕ್ಕಳು ಹಿಂದೂ ಧರ್ಮ ಹೊಂದ್ಬಿಟ್ಟು ಮಾತ್ರ ರೋಡ್ ಸೈಡ್ ಮಾತ್ರ ಪಿದಾಯಿ ಪನ ಇಂಕ್ಲ ಎಸ್ಸಿ ಅನ್ನು ಅಂಚನೆ ಮೂಲೆ ಮುಗಿತು ಇಲ್ಲ ಬಾಕ್ಲು ಚಪ್ಪಲ್ ಬರ್ಲಿಕ್ಕೆ ಪಿದಾಯಿ ಉಂಟು. ಎಲೆಕ್ಷನ್ ತೊಂದರೆ ಅಂಚ ಒಂದು ಕಡೆ ಮತ್ತೆ ಇಂಕ್ಲೆ ಮತ್ತೆ ಅಂಜಿ ಬಿಜೆಪಿ ಬರೋಡಂದೇ ಉಂಟು. ಬಿಜೆಪಿ ಅಂದ ಮಿತ್ತ ಕೇಂದ್ರ ಮತ್ತೆ ಎಡ್ಡೆ ಕೆಲಸ ಒಂದುಂಟು ಎಡ್ಡೆ ಇನ್ನೊಂದು ನಮ್ಮ ದೇಶದ ಬಗ್ಗೆ ಒಂಜಿ ಕಾಳಜಿ ಪಣೊಂಡ ಆರೇ ಮಾತ್ರ 6 ಅಂಚಿನ ಬೋರ್ಡ್ ಪ್ರೈಮ್ ಮಿನಿಸ್ಟರ್ 6 ಅಂಚಿನ ನಮ್ಮ ಒಂಜಿ ಇಂಡಿಯಾ ಎಡ್ಡೆ ಇಂಪ್ರೂವ್ಮೆಂಟ್ ಲಾಪುಂಡು ಎಡ್ಡೆ ಇಂದ್ರಂಡು ಅಂಚ ಮಂಗೋದಿನ ಇಡೀ ವರ್ಲ್ಡ್ ಎಡ್ಡೆ ಜನ ಹಿಂದೂ ಮಲ್ತೊಂದು ನಮ್ಮನ್ನ ಹಿಂದೂ ಮಲ್ಪನ ಹಿಂದೂ ತಪ್ಪತ್ತ ಅಂಚಿನ ಒಂಜಿ ಬೋರ್ಡ್ ಉಂಟು ಮೋದಿ ಬೋರ್ಡ್ ನಮ್ಮ ದೇಶ ಎಡ್ಡೆ ಇಂಪ್ರೂವ್ಮೆಂಟ್ ಆವಡಂಡ
ಮೋದಿ ಅಂಚಿನ ಮೋದಿ ಬರೋದು ನಲ್ಲ ಬರೋದು ಇತ್ತೆ ಇರು ಮೋದಿಗೋಸ್ಕರ ಒಂದು ಅವಳು ಇತ್ತೆ ಮುಲ್ಪದ ಕ್ಯಾಂಡಿಡೇಟ್ ಬರೆಂಚೋಳೆ ಎರಡು ಬ್ರಿಜೇಶ್ ಔಟ್ ಆ ರೀತಿ ಆ ರೀತಿ ಕ್ಯಾಪ್ಟನ್ ಆಲ್ರೆಡಿ ಯಾರಿಗೆ ಗೊತ್ತುಂಡು ಮಾತ ಇಂಡಿಯನ್ ಆರ್ಮಿ ಇತ್ತಿನಾರು ಅಂಚಿನಕ್ಲೆ ಬೋಡು ಅಂಚಿನಕ್ಲೆ ಇತ್ತನೇ ಅಡ್ಡೆ ಗೊತ್ತಿಪ್ಪು ಕಾನೂನು ಇಂಚಿನ ಅಂಚಿನಕ್ಲೇನು ಎನಕ್ಕೆ ಹೋಮ್ ಮಿನಿಸ್ಟರ್ ಅದು ಬಾಡೋ ಅಂದ್ರೆ ಅಕ್ಲೆಗೆ ಈ ಕಾನೂನು ಬಗ್ಗೆ ಎಂಚೊಂಡು ಈ ತಪ್ಪು ಮಾಡ್ಕೊಂಡು ಅಕ್ಲೆ ಮಿಲಿಟ್ರಿ ರೂಲ್ಸ್ ಪತ್ತ ಮಾಡ್ಕೊಂಡು ಚಾನ್ಸಸ್ ಇಪ್ಪು ಅಂಚ ಬೋಡು ಏನು ಊರುಡು ಬರೆಂಚ ಕೆಲಸ ಬರಾತನ ರೋಡ್ದ ನೀರ್ದ ಆ ಒಂದುಂಡು ಮತ್ತೆ ಕೆಲವುದಕ್ಕೆ ಆ ಒಂದುಂಡು ಕೆಲವುದಕ್ಕೆ ಆಗ್ತದೆ ಆ ಒಂದುಂಡು ಮತ್ತೆ ನೀರ್ದು ಇತ್ತೆ ಮತ್ತೆ ಸಮಸ್ಯೆ ಮಾತ್ರ ಉಂಡೆ ಅಲ್ಲ ಬಣ್ಣ ಆಗ್ತದೆ ಕಿಶ್ ಎಲೆಕ್ಷನ್ ಐತಲ್ಲ ಬೇತನಂತೆ ಎಂಚುಂಡು ನಿಕ್ಲ ಎರಡು ಎಲೆಕ್ಷನ್ ಎಂಕ್ಲೆ ಎರಡು ರೀತಿ ಬಿಜೆಪಿ ಬೆಂಬಲ ಉಂಟು ಬಿಜೆಪಿ ದಯ ಬಿಜೆಪಿ ಬೆಂಬಲ ಬಿಜೆಪಿ ಅಭಿವೃದ್ಧಿದ ದೃಷ್ಟಿ ಬಿಜೆಪಿ ಬೋಡು ಎಡ್ಡೆ ಅಭಿವೃದ್ಧಿದ ದೃಷ್ಟಿ ಎಡ್ಡೆ ಮನ್ಪುಣಂದ ಬಿಜೆಪಿ ಮಾತ್ರ ಬಾಕಿದಾಗಲೂ ಕೂಡ ಆಶ್ವಾಸನ ಕೊರ್ಪಣ ಅಂತ ಸರಿಯಾದ ಇನ್ನು ಮೂವ್ಮೆಂಟ್ ಕೊಂಡು ಪೂಜೆ ಎಡ್ಡೆ ರೀತಿ ಇಟ್ಕೊಂಡು ಹೋಗೋಣ ಬಿಜೆಪಿ ಪಕ್ಷ ಮಾತ್ರ ಸಾಧ್ಯ ನರೇಂದ್ರ ಮೋದಿನ ಆಡಳಿತದ ಮುಖಾಂತರನೇ ಸಾಧ್ಯ ರಾಜ್ಯಡು ಐನು ಗ್ಯಾರಂಟಿ ಮುಖಾಂತರ ಕಾಂಗ್ರೆಸ್ ಸರ್ಕಾರ ಎಡ್ಡೆ ಜನಕ್ಕೆ ಕೆಲಸ ಕೊರೋದಿಲ್ಲ ಜನಗಳ ಅಭಿಪ್ರಾಯ ಐತ ಬಗ್ಗೆ ಅಭಿಪ್ರಾಯ ಅವು ಸರಿಯಾದ ಮೂವ್ಮೆಂಟ್ ಇಡ್ಬೋದು ಕೆಲದಾಗಲೇ ಬತ್ತೀನಿ ಕೆಲದಾಗಲೇ ಬೈಜಿ ಬೊಕ್ಕ ಬಿಜೆಪಿದ ಅವು ಘೋಷಣೆ ಮಂತಾರೆ ನಾನು ಕರೆಕ್ಟ್ ಆದ ಅನುಷ್ಠಾನ ಮನ್ಪೀರು ಮಾತ ಇಷ್ಟ ಇರಲ್ಲ ಅಂತಾನೆ ಅದಕ್ಕೋಸ್ಕರ ಬಿಜೆಪಿ ಲೋಕಲ್ ಊರುಡೆ ಬರೆಂಚ ಅಭಿವೃದ್ಧಿ ಬಿಜೆಪಿ ಪುನಃ ಗಡ್ಡೆ ಅಭಿವೃದ್ಧಿ ಅಂತಾನೆ ಇತ್ತೆ ಕುಂಟಿದ್ದ ಆತನೆ ಇತ್ತೆ ಅಭಿವೃದ್ಧಿದ ವಿಷಯನೇ ಇಜ್ಜಿ ಇತ್ತೆ ಪಂಡ ಗ್ಯಾರಂಟಿ ಆ ವಿಷಯನ ಮಾತ್ರ ಮತ್ತೊಂದು ಭೂಕರವರಿಗೆ ಬೇತದ ಅಲ್ಲ ಅಭಿವೃದ್ಧಿ ಅಂದಿ. ನಿಮ್ಮ ಹೆಸರು? ದಾಮೋದರ್ ಮೊರ ಅಂತೇಳಿ, ನಾನು ಕಬಕ ಕಾಂಗ್ರೆಸ್ ವಲಯ ಅಧ್ಯಕ್ಷ ಆಗಿದ್ದೇನೆ. ಓಕೆ, ಚುನಾವಣೆ ಸಮೀಪಿಸ್ತಾ ಇದೆ, ಲೋಕಸಭಾ ಚುನಾವಣೆಗೆ ನಿಮ್ಮ ಪಕ್ಷದ ವತಿಯಿಂದ ಯಾವ ರೀತಿಯ ಸಿದ್ಧತೆ ಮತ್ತು ಚುನಾವಣೆ ಹೇಗೆ ಎದುರಿಸ್ತಾ ಇದೆ? ನಮ್ಮ ಪಕ್ಷದಿಂದ ನಾವು ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟ 5 ಗ್ಯಾರಂಟಿಯನ್ನು ಕೂಡ ಮನೆ ಮನೆಗೆ ತಲುಪಿಸಿ ನಾವು ಕೊಟ್ಟಿದ್ದೇವೆ. ಆದ್ದರಿಂದ ನಮಗೆ ಈ ಸಲ ನಮ್ಮ ಪಕ್ಷಕ್ಕೆ ಅದು ಒಳ್ಳೆಯ ಇದಾಗುವಂತ ನನ್ನ ಅನಿಸಿಕೆ. ಯಾಕೆಂದರೆ ನಾವು ಮನೆ ಮನೆಗೆ 2000 ಈ ಕರೆಂಟಿಂದ ಅಷ್ಟೇ ಒಂದೊಂದು ಮನೆಗೆ ಒಂದು 800 1,000 ಮನೆ ಪಾಪದವರ ಬಾಡಿಗೆ ಮನೆಯವರಿಗೆ ಕೂಡ 1,000 ಬಂದದುಂಟು ಸರ್. ಅದರಿಂದ ಈಗ ಕರೆಂಟ್ ಬಿಲ್ ಏನು ಯಾವ ಮನೆಗೆ ಬರುವುದಿಲ್ಲ, ಅದು ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಸಿದ್ದರಾಮಯ್ಯನವರು ಕೊಟ್ಟಂಥ ಗ್ಯಾರಂಟಿಯಿಂದ ಅದು ಈಗ ಯಾವ ಮನೆಗೆ ಬರುವುದಿಲ್ಲ. ಮತ್ತು 2,000 ರೂಪಾಯಿ ಪ್ರತಿಯೊಂದು ಮನೆಗೆ ಬರ್ತದೆ. ನಾವು ಮುಂದಿನ ವಿಧಾನಸಭಾ ಕ್ಷೇತ್ರದ ಇಲೆಕ್ಷನ್ನಲ್ಲಿ ಹೋಗುವಾಗ ನಾವು ಕೊಟ್ಟ ಗ್ಯಾರಂಟಿ ಕಾರ್ಡನ್ನು ಕೂಡ ಬಿಸಾಡಿದವರು ತಂದು ಗ್ಯಾರಂಟಿಯನ್ನು ಪಡ್ಕೊಂಡಿದ್ದಾರೆ. ಒಳ್ಳೆ ವಿಷಯ ಅದು. ಅದು ಯಾರಿಗೆ ಅದು ಅದರಲ್ಲಿ ನಾವು ಪಕ್ಷ ಭೇದ ಯಾವುದು ಮಾಡಲಿಲ್ಲ, ಎಲ್ಲ ಇದಕ್ಕೆ ಪಾಪದವರಿಗೆ ಎಲ್ಲರಿಗೆ ಅದು ಸಿಕ್ಕಿದೆ. ಮತ್ತೊಂದು ನಮ್ಮ ಈ ಸಲದ ವಿಧಾನಸಭಾ ಅಭ್ಯರ್ಥಿ ಪದ್ಮನಾಭ ಪೂಜಾರಿ ಅವರು ನಿಂತಿದ್ದಾರೆ. ಬಡ ಕುಟುಂಬದಿಂದ ಬಂದವರು, ಅವರೊಂದು ನ್ಯಾಯವಾದಿಯಾಗಿದ್ದಾರೆ. ಅವರಿಗೆ ನಮ್ಮ ಮತ. ಹೇಗೆ ಫಲಿತಾಂಶ ಹೇಗೆ ಬರ್ಬೋದು? ಫಲಿತಾಂಶ ನಮ್ಮದೇ, ಕಾಂಗ್ರೆಸ್ ಸರ್ಕಾರ ನಮ್ಮ ದಕ್ಷಿಣ ಕನ್ನಡದಿಂದ ಪದ್ಮರಾಜ ಅವರೇ ಜಯಗಳಿಸ್ತಾರೆ. ಎಲ್ಲ ಕಡೆ ಅದೇ ರೀತಿ ಇದೆ ನಿಮ್ಮ ಪಕ್ಷದ ಒಳಗೆ? ಪಕ್ಷದಲ್ಲಿ ಅದೇ ರೀತಿ ಇದೆ. ನಮ್ಮ ಪಕ್ಷ ಒಳ್ಳೆ ಸಂಘಟನೆಯಲ್ಲಿ ನಾವು ಕಟ್ತಿದ್ದೇವೆ. ನಾವು ಒಳ್ಳೆ ಉತ್ತಮ ರೀತಿಯಲ್ಲಿ ಫೀಲ್ಡ್ ಮಾಡ್ತಾ ಇದ್ದೇವೆ. ನಾವು ಪದ್ಮರಾಜ ಅವರಿಗೆ ಗೆಲ್ತಾರೆ. ಇಲ್ಲಿ ಎಲೆಕ್ಷನ್ ಸಮೀಪಿಸ್ತಾ ಇದೆ, ಯಾವ ರೀತಿಯಾಗಿ ಆಗ್ಬೋದು ಅನ್ನೋದು ನಿಮ್ಮ ನಿರೀಕ್ಷೆ? ಈ ಸಲ ಒಂದು ಬದಲಾವಣೆ ಆಗ್ತದೆ. ಯಾಕಂದರೆ ದಕ್ಷಿಣ ಕನ್ನಡದಲ್ಲಿ ದೇಶದಲ್ಲಿ ಒಂದು ಬದಲಾವಣೆ ಗಾಳಿ ಬೀಸಾಗಿದೆ. ಯಾಕಂದರೆ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರವು 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ 3 ತಿಂಗಳೊಳಗೆ 4 ಗ್ಯಾರಂಟಿಗಳನ್ನು ಮತ್ತು 6 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನು ಯಶಸ್ವಿಯಾಗಿ ಕಾರ್ಯಕ್ರಮಕ್ಕೆ ತಂದಿದೆ. ಇದರಿಂದಾಗಿ ಹೆಚ್ಚಿನ ಬಗ್ಗೆ ನಮ್ಮ ಮಹಿಳೆಯರು ಈ ಸಲ ಕಾಂಗ್ರೆಸ್ನ ಪರವಾಗಿದ್ದಾರೆ. ಯಾಕೆಂದರೆ ಶಕ್ತಿ ಯೋಜನೆಗಳು ಇರ್ಬೋದು, ಬೇರೆ ಬೇರೆ ಯೋಜನೆಗಳಲ್ಲಿ ಇದರಿಂದ ಜನಗರಿಗೆ ಅನುಕೂಲ ಆಗಿದೆ. ಈಗಾಗಲೇ ಮಾಧ್ಯಮದಲ್ಲಿ ಸಹ ಬರುವುದನ್ನು ತಾವು ಗಮನಿಸಿದ್ದೀರಿ ಎಲ್ಲ ಕಡೆಯಿಂದ. ಆ ಸಲ ಖಂಡಿತವಾಗಿ ಈ ಸಲ ಒಂದು ಬದಲಾವಣೆ ಗಾಳಿ ಬೀಸುತ್ತೆ. ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಪ್ರಚಂಡ ಬಹುಮತ ಗೆಲ್ಲುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಕ್ಯಾಂಡಿಡೇಟ್ ಹೇಗೆ ಪದ್ಮರಾಜರವರು? ನಿಮ್ಮ ಬಜೆಟ್ ಬಗ್ಗೆ ಒಳ್ಳೆಯ ಅಭಿಪ್ರಾಯ. ಯಾಕಂದರೆ ಒಬ್ಬರು ವಕೀಲರು, ಬಡವರ ಬಗ್ಗೆ ಕಾಳಜಿ ಇರುವವರು, ಎಲ್ಲ ವಿಷಯಗಳನ್ನು ತಿಳಿದುಕೊಂಡವರು. ಹಾಗಾಗಿ ಅವರ ಬಗ್ಗೆ ಎಲ್ಲರ ಅಭಿಪ್ರಾಯವೂ ಒಂದೇ ಆಗಿದೆ. ಅವರು ಒಳ್ಳೆಯ ಒಂದು ವ್ಯಕ್ತಿ ಈ ಸಲ ನಮಗೆ ಕಾಂಗ್ರೆಸ್ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಕಾಂಗ್ರೆಸ್ಸಿನ ಎಲ್ಲ ನಾಯಕರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ, ಒಳ್ಳೆಯ ಒಂದು ಅಭ್ಯರ್ಥಿಯನ್ನು ಕೊಟ್ಟದಕ್ಕಾಗಿ. ಸ್ಥಳೀಯವಾಗಿ ನಿಮಗೆ ಏನು ಬೇಡಿಕೆಗಳಂದರೆ ಅಥವಾ ಸಮಸ್ಯೆಗಳಿದೆಯಾ, ಬೇಡಿಕೆಗಳಿದೆಯಾ ಅಥವಾ ಆಲ್ರೆಡಿ ಅಭಿವೃದ್ಧಿಗಳಾಗಿವೆಯಾ? ಈಗ ನಮ್ಮದು ಈಗ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಕೆಲವೊಂದು ಅಭಿವೃದ್ಧಿ ಆಗಿದೆ. ನಾವು ಯಾವುದನ್ನು ದೂಷಣೆ ಮಾಡಲಿಕ್ಕೆ ಹೋಗುವುದಿಲ್ಲ. ಯಾಕೆಂದರೆ ಅಭಿವೃದ್ಧಿ ಇನ್ನೂ ಹಲವಾರು ಅಭಿವೃದ್ಧಿ ಆಗಲಿಕ್ಕೆ ಬಾಗಿದೆ. ಈಗ ಕೇಂದ್ರ ಸರ್ಕಾರದಿಂದ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಏನು ಅಭಿವೃದ್ಧಿ ಆಗಲಿಲ್ಲ.
ಹಾಗೆ ಈ ಸಲ ನಮ್ಮದೊಂದು ಅಭ್ಯರ್ಥಿ ಆದ ಕಾರಣ ನಾವು ಒಂದು ನಿರೀಕ್ಷೆಯಲ್ಲಿದ್ದೇವೆ. ಈ ಸಲ ಖಂಡಿತವಾಗಿ ನಮ್ಮ ಲೋಕಸಭೆಯಲ್ಲಿ ಮಂಗಳೂರಲ್ಲಿ ಕಾಂಗ್ರೆಸ್ ಗೆಲ್ತದೆ. ಹಾಗೆ ಒಂದು ಒಳ್ಳೆ ಮಟ್ಟದ ಒಂದು ಅಭಿವೃದ್ಧಿ ಆಗಬಹುದು ಎಂಬ ಒಂದು ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೇವೆ. ಸ್ಥಳೀಯವಾಗಿ ನಿಮ್ಮ ಕಬಕ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ಆಗಬೇಕಂತ ಅಭಿವೃದ್ಧಿ ಮುಂದಿನ ಯೋಜನೆಯಲ್ಲಿ ಏನಾದರೂ ಇದೆಯಾ ನಿಮ್ಮ ನಿರೀಕ್ಷೆ? ಹೌದು, ಈಗ ನಮ್ಮ ಕಬಕದಲ್ಲಿ ಆಗಿರುವಂಥದ್ದು ಒಂದು ರೈಲು, ಯಾಕಂದರೆ ಒಂದು 5 ನಿಮಿಷ ಇಲ್ಲಿ ನಿಲ್ಲುವಂಥ ವ್ಯವಸ್ಥೆಗಳಾಗಬೇಕು. ಯಾಕಂದರೆ ಎಲ್ಲ ಕಡೆಗಳು ಇಲ್ಲಿ ಬರುವ ಜನಗಳಿಗೆ ಇಲ್ಲಿ ರೈಲ್ವೆ ನಮ್ಮ ಹೆದ್ದಾರಿಯ ಪಕ್ಕದಲ್ಲಿ ರೈಲು ಹಾದು ಹೋಗುವುದರಿಂದ ಇಲ್ಲಿ ಒಂದು 5 ನಿಮಿಷ ಇದಕ್ಕೆ ಮೊದಲು ನಾವು ಬೇಡಿಕೆಗಳನ್ನು ಕೊಟ್ಟಿದ್ದೇವೆ. ಇದು ಆದರಿಂದ ಎಲ್ಲ ನಿಮ್ಮ ಪುತ್ತೂರಿಂದಲೂ ಕಬಕದಲ್ಲಿ ಎಲ್ಲ ಅನುಕೂಲ ಆಗ್ತದೆ. ಎಲ್ಲ ಕಡೆಗಳಿಗೆ ಹೋಗೋ ರೈಲು ಒಂದು 5 ನಿಮಿಷ ನಮ್ಮದು ಇಲ್ಲಿ ನಿಲ್ಲಬೇಕು ಅಂತಿಲ್ಲ, ಒಂದು ಬ್ರೇಕ್ ಕೊಟ್ಟರೆ ಅದು ಉತ್ತಮ. ಆಗ ಮತ್ತೊಂದು ರೈಲ್ವೆ ಬ್ರಿಡ್ಜ್ ನಮಗೀಗ ಮೇಲೆ ವಿದ್ಯಾಪುರ ಆಗಿದ್ರೆ ಒಂದು ರಸ್ತೆಯಲ್ಲಿ ಒಂದು ರೈಲ್ವೆ ಒಂದು ಬ್ರಿಡ್ಜ್ ಉಂಟು, ಅದು ಚಿಕ್ಕದಾಗಿ ಅಲ್ಲಿ ಬಸ್ಸುಗಳಲ್ಲಿ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಅದು ಸಮೇತ ಒಂದು ಅಗಲ ಆಗಬೇಕು ಅನ್ನೋ ನಮ್ಮದು ಬೇಡಿಕೆ ಇದೆ. BJP ಅಭ್ಯರ್ಥಿ ಕಟೀಲ್ ಅವರು 3 ಬಾರಿ ನಮ್ಮ ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಚುನಾಯಿಸಿ ಗೆದ್ದಿದ್ದಾರೆ. ಅವರು ಇವರು 3 ಸಲ ಗೆದ್ದು ಕೂಡ ಏನು ಅಭಿವೃದ್ಧಿ ಆಗಲಿಲ್ಲ. ಆ ಅಭಿವೃದ್ಧಿ ಆಗಲಿಲ್ಲ. ನಮ್ಮ ವಿಧಾನಸಭಾ ಕ್ಷೇತ್ರದ ಅಶೋಕ್ ರೈ ಅವರು, ಮಾನ್ಯ ಅಶೋಕ್ ರೈ ಅವರು, ಶಾಸಕರಾದ ಅಶೋಕ್ ರೈ ಅವರು ಖಾಲಿ 10 ತಿಂಗಳಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ. ನಮ್ಮ ಈ ಕಬಕ ಗ್ರಾಮಕ್ಕೆ 95 ಲಕ್ಷ ಅನುದಾನವನ್ನು ನಮ್ಮ ಈ ಗ್ರಾಮಕ್ಕೆ ಕೊಟ್ಟಿದ್ದಾರೆ ಸರ್. ಅವರಂಥ ನಿಷ್ಠಾವಂತ ಶಾಸಕರು ಬೇರೆ ಯಾರೂ ಇಲ್ಲ. ನಮ್ಮ ಶಾಸಕರು ಅಶೋಕ್ ರೈ ಅವರು ಒಳ್ಳೆಯ ಅಭಿವೃದ್ಧಿ ಮಾಡಿದ್ದಾರೆ. ಹಾಗೆ ಕೂಡ ಪದ್ಮರಾಜು ಕೂಡ ಒಳ್ಳೆಯ ಒಬ್ಬ ವ್ಯಕ್ತಿ ಅಭ್ಯರ್ಥಿ ಅವರು. ಅವರನ್ನೇ ಈ ಸಲ ನಾವು ಚುನಾಯಿಸಿ ಗೆಲ್ಲಿಸ್ತೇವೆ ನಾವು. ನಮ್ಮ ಪುತ್ತೂರಿನಲ್ಲಿ ನಮ್ಮ ಶಾಸಕರು ಇರುವ ಕಾರಣ ಶಾಸಕರು ಒಳ್ಳೆ ಒಂದು ಅಭಿವೃದ್ಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಪುತ್ತೂರಿನಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ಗೆ ಬಹುಮತ ಬರುತ್ತೆ ಎಂದು ನಾವು ನಿರೀಕ್ಷೆಯಲ್ಲಿದ್ದೇವೆ. ಚುನಾವಣೆ ಸಮೀಪಿಸ್ತಾ ಇದೆ ಲೋಕಸಭೆ. ಹೌದು ಸರ್, ಹೇಗೆ ಅನಿಸ್ತದೆ? ತೊಂದರೆ ಇಲ್ಲ. ಈ ಸಲ ಕಾಂಗ್ರೆಸ್ಸಿಗೆ ನಮ್ಮ ಪದ್ಮರಾಜ ಅವರಿಗೆ ನಾವು ವೋಟ್ ಕೊಡ್ತೇವೆ. ಎಷ್ಟು ವರ್ಷ ಆಯಿತು ನಮ್ಮದೊಂದು MP ಇಲ್ಲಿ ಬರಲಿಲ್ಲ ಮಂಗಳೂರಲ್ಲಿ. ಈ ಸಲ ಬದಲಾವಣೆ ಮಾಡಬೇಕು. ಪದ್ಮರಾಜರವರು ಖಂಡಿತವಾಗಿ ಅವರು ಬರ್ತಾರೆ, ತೊಂದರೆ ಇಲ್ಲ, ಆಗ್ತಾರೆ, ತೊಂದರೆ ಇಲ್ಲ. ಮತ್ತು ಪುತ್ತೂರು ನಮ್ಮ ಅಶೋಕ್ ರೈ ಅವರು ಬಂದ ನಂತರ ಎಲ್ಲ ಒಳ್ಳೆ ಅಭಿವೃದ್ಧಿ ಎಲ್ಲ ಆಗಿದೆ. ಇನ್ನು ನಮ್ಮ ಅಲ್ಲಿ ಕಲ್ಲಂದಡಕಕ್ಕೆ ರೋಡ್ ಅದು ಪಾಸಾಗಿದೆ. ಇದರ ನೇತೃತ್ವದಲ್ಲಿ, ಅಶೋಕ್ ರೈ ಅವರ ನೇತೃತ್ವದಲ್ಲಿ ನಮ್ಮದು ಈಗ 45 ವರ್ಷ ಆಯಿತು ನಾವು ಕಾಂಗ್ರೆಸ್ ಬಿಟ್ಟು ಬೇರೆ BJPಗೆ ನಾವು ಇಷ್ಟ ಕೊಡಲಿಲ್ಲ. ಈ ಸಲ ಕಾಂಗ್ರೆಸ್ಸಿಗೆ ನಾವು ಕೊಡ್ತೇವೆ. ಉಮರ್ ಫಾರೂಕ್ ಅಂತೇಳಿ STP ಕಬಕ ಬ್ಲಾಕ್ನ ಅಧ್ಯಕ್ಷ ಮತ್ತು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೇನೆ. ಇದು ಈ ಬಾರಿ ಮೊದಲನೇದಾಗಿ ನಾನು ಮೀಡಿಯಾದವರಿಗೆ ಹೇಳಲಿಕ್ಕೆ ಇಚ್ಛಪಡೋದು, ನೀವು ಎಲೆಕ್ಷನ್ ಸಂದರ್ಭದಲ್ಲಿ ಇವತ್ತು ಯಾರಿಗೆ ಓಟ್ ಹಾಕ್ತೀರಿ, ಯಾವುದು ಬರ್ಬೋದು ಅಂತೇಳಿ ನೀವು ಬರ್ತೀರಿ. ಅದೇ ನೀವು ಈ ಎಲೆಕ್ಷನ್ ಬರೋದಕ್ಕಿಂತ ಒಂದು 3 ತಿಂಗಳು ಮೊದಲು ನೀವು ಏನು ಅಭಿವೃದ್ಧಿ ಇಲ್ಲಿ ಆಗಿದೆ, ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಸಂಸದರಿದ್ದಾರೆ, 5 ವರ್ಷ ಆಡಳಿತ ಆಯಿತು. ನಮ್ಮ ಸಂಸದರಿಂದ ನಿಮಗೆ ಯಾವುದು ಫಲಾನುಭವಿಗಳು ನೀವು ಆಗಿದ್ದೀರಿ, ನಿಮ್ಮ ಈ ಕಬಕೂರಿಗೆ ಏನು ಸಿಕ್ಕಿದೆ, ಅಥವಾ ನಿಮ್ಮ ದಕ್ಷಿಣ ಕನ್ನಡಕ್ಕೆ ಯಾವುದನ್ನು ನೀವು ನಿಮ್ಮ ಸಂಸದರು ತಂದಿದ್ದೀರಿ, ಇದನ್ನೊಂದು ಸಮೀಕ್ಷೆಯನ್ನು ಮೊದಲು ನೀವು ಮಾಡಬೇಕು. ಅದರ ನಂತರ ನೀವು ಯಾರಿಗೆ ನೀವು ಓಟ್ ಹಾಕ್ತೀರಿ, ಹೇಗೆ ಓಟ್ ಹಾಕ್ತೀರಿ ಎಂಬುದನ್ನು ಮಾಡಬೇಕು ಅಂತೇಳಿ ನನ್ನೊಂದು ಕಲಕಲಿಯ ವಿನಂತಿ. ಯಾಕೆಂದರೆ ಇಲ್ಲಿರುವಂಥ ಎಲ್ಲ ಮೀಡಿಯಾಗಳು ಕೂಡ ಇಲೆಕ್ಷನ್ಗಿಂತ 1 ತಿಂಗಳು ಮೊದಲು ಅಥವಾ ಒಂದು 2 ವಾರಕ್ಕಿಂತ ಮೊದಲು ಮೈಕ್ ಹಿಡ್ಕೊಂಡು ಬಂದು ಕೇಳ್ತದೆ, ನೀವು ಯಾವುದಕ್ಕೆ ಓಟ್ ಹಾಕ್ತೀರಿ, ನಿಮ್ಮ ಅಭ್ಯರ್ಥಿ ಯಾರು, ನಿಮ್ಮದು ಪಕ್ಷ ಯಾವುದು ಅಂತೇಳಿ. ನಾನು ಹೇಳ್ತಾ ಇದ್ದೇನೆ, ನೀವು ಮಾಡಬೇಕಾದ್ದು ಇಲ್ಲಿ ಯಾವ ರೀತಿ ಅಭಿವೃದ್ಧಿಯಾಗಿದೆ, ಇಲ್ಲಿ ಎಷ್ಟು ನೀವು ಕೇಂದ್ರ ಸರ್ಕಾರದ ಫಲಾನುಭವಿಗಳು ಇಲ್ಲಿ ಎಷ್ಟು ಜನ ಇದ್ದಾರೆ, ಇಲ್ಲಿರುವಂಥ ಯಾರಿಗಾದರೂ ಕೇಂದ್ರ ಸರ್ಕಾರದ ಯಾವುದಾದ್ರೂ ಯೋಜನೆದ ಫಲಾನುಭವಿಗಳು ನೀವು ಆಗಿದ್ದೀರಿ, ಇದನ್ನು ನೀವು ಪ್ರಶ್ನೆ ಮಾಡಬೇಕಂತೇಳಿ ಮೊದಲನೇದಾಗಿ ನಾನು ಈ ಮೀಡಿಯಾದವರಿಗೆ ಕೇಳಿಕೊಳ್ತಾ ಇದ್ದೇನೆ. ಅದರ ನಂತರ ಈ ಸಲ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ಪಕ್ಷಗಳು, ರಾಜಕೀಯ ಪಕ್ಷಗಳು ಇಲ್ಲಿ ಸ್ಪರ್ಧೆ ಮಾಡ್ತಾಯಿದೆ. ಒಂದು BJP, ಇನ್ನೊಂದು ಕಾಂಗ್ರೆಸ್. ನಾವು BJP ನಮ್ಮ ಶತ್ರು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಅಂದರೆ ಸೈದ್ಧಾಂತಿಕವಾಗಿ ನಾವು BJPಯನ್ನು ಎದುರಿಸ್ತೇವೆ. ಕಾಂಗ್ರೆಸ್ಸಲ್ಲಿ ಕೂಡ ನಮಗೆ ಕಾಂಗ್ರೆಸ್ನೊಂದಿಗೆ ಕೆಲವೊಂದು ಭಿನ್ನಾಭಿಪ್ರಾಯವಿದೆ, ರಾಜಕೀಯ ವಿರೋಧ ಖಂಡಿತವಾಗಲೂ ಇದೆ. ಆದರೂ ಈ ಸಲ ಈ ಫ್ಯಾಸಿಸ್ಟ್ ವರ್ಗ ಏನು ಇಲ್ಲಿ ಸುಳ್ಳುಗಳಿಂದ ಮೇಲಿಸ್ತಿದೆ, ಅದನ್ನು ಸೋಲಿಸಬೇಕು ಎಂಬಂಥ ಉದ್ದೇಶದಿಂದ ಕಾಂಗ್ರೆಸ್ಗೆ ನಾವು ಬೆಂಬಲವನ್ನು ನೀಡ್ತಾ ಇದ್ದೇವೆ. ನಮ್ಮ ಎಲ್ಲ ಕಾರ್ಯಕರ್ತರು ಮತ್ತು ನಮ್ಮ ಎಲ್ಲ ಸದಸ್ಯರು ಕೂಡ ಕಾಂಗ್ರೆಸ್ ಪರವಾಗಿ ಈ ಸಲ ಕೆಲಸ ಮಾಡಲಿದ್ದಾರೆ. ಮತ್ತು ದಕ್ಷಿಣ ಕನ್ನಡದಲ್ಲಿ ಈ ಸಲ ಕೆಲವೊಂದು ಬದಲಾವಣೆಯ ಅಲೆ ಬೀಸ್ತಾ ಇದೆ. ಯಾಕೆಂದರೆ ಇಲ್ಲಿ ಇಷ್ಟರವರೆಗೆ BJPಯವರು ಧರ್ಮ ದಂಗಲ್, ಜಾತಿ ದಂಗಲ್ ಇಂತಹ ಭಾವನಾತ್ಮಕ ವಿಚಾರವನ್ನು ಕೆಣಕಿ ಇಲ್ಲಿ ಓಟಲ್ಲಿ ಜಯಗಳಿಸ್ತಾ ಇದ್ದರು. ಈ ಸಲ ನಮ್ಮ ಕರ್ನಾಟಕ ವಿಧಾನಸಭೆ ಎಲೆಕ್ಷನಲ್ಲಿ BJPಯವರಿಗೆ ಅದು ತಿರುಗುಬಾಣ ಆಗಿದೆ. ಏನು ಬೊಮ್ಮಾಯಿ ಸರ್ಕಾರದಲ್ಲಿ ಇವರು ಧರ್ಮ ದಂಗಲನ್ನು ಹೈಲೈಟ್ ಮಾಡಿದರು, ಅದು ತಿರುಗುಬಾಣವಾಗಿ ಕಾಂಗ್ರೆಸ್ನ ಗ್ಯಾರಂಟಿ ಇಲ್ಲಿ ಫಲ ಕೊಟ್ಟಿದೆ. ಅದೇ ರೀತಿ ಏನು ಇದರ ಗ್ಯಾರಂಟಿಯ ಫಲಾನುಭವಿಗಳಿದ್ದಾರೆ ಅವರೆಲ್ಲ ಸೇರಿ ಈ ಸಲ ಕಾಂಗ್ರೆಸ್ನ ಕೈ ಹಿಡಿತಾರೆ ಮತ್ತು ಕೇಂದ್ರದಲ್ಲೂ ಕೂಡ ಒಂದು ಬದಲಾವಣೆ ತರ್ತಾರೆ ಎಂಬುದು ನಮ್ಮ ಅಭಿಪ್ರಾಯ. ಇನ್ನು ಕೇಂದ್ರ ಸರ್ಕಾರದಲ್ಲಿ ಈಗ ಮೋದಿ ಅಲೆ ಎಂಬಂತೆ ಬಿಂಬಿಸ್ತಾ ಇದ್ದಾರೆ. ಯಾವುದೇ BJP ಯಾವುದೇ ಅಭ್ಯರ್ಥಿಯೂ ಕೂಡ
ನನಗೆ ಅಂತೆಲ್ಲ ಓಟ್ ಎಲ್ಲಿ ಕೂಡ ಕೇಳ್ತಾ ಇಲ್ಲ. ಅಂದರೆ ಅವರಿಗೆ ನೈತಿಕತೆ ಇಲ್ಲ. ಅವರು ಮೋದಿಯನ್ನು ಇಟ್ಕೊಂಡು ಮೋದಿ ಅಭಿವೃದ್ಧಿ ಮಾಡ್ತಾರೆ ಅಂತೆಲ್ಲ ಓಟನ್ನು ಕೇಳ್ತಾ ಇದ್ದಾರೆ. ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಮೋದಿ ಅಭಿವೃದ್ಧಿ ಮಾಡ್ತಾರೆ ಎಂಬುದಕ್ಕಿಂತ ಯಾವ ಅಭಿವೃದ್ಧಿ ಮಾಡಿದ್ದಾರೆ ಎಂಬುದನ್ನು ತೋರಿಸಿ ಓಟ್ ಕೇಳಿದರೆ ಇನ್ನೂ ಕೂಡ ಅವರಿಗೆ ಏನಾದರೂ ಒಳ್ಳೆಯದಾಯಿತು ಎಂಬುದನ್ನು ಈ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇನ್ನು ಮೋದಿ ಅಲೆ ಇಡೀ ರಾಷ್ಟ್ರವ್ಯಾಪ್ತಿ ಮೋದಿ ಅಲೆ ಇದೆ. ಇದು ಮೋದಿ ಜಯಗಳಿಸ್ತಾರೆ. ಈ ಎ ಬಾರ್ ಚಾರ್ ಸೌಕ ಊಪರ್ ಅಂತೇಳಿ ಅವನು ಪ್ರಚಾರ ಮಾಡ್ತಿದ್ದಾರೆ. ನಮ್ಮ ಭಾರತದ ಇತಿಹಾಸ ನೀವು ನೋಡೋದಿದ್ರೆ 2004ರಲ್ಲಿ ವಾಜಪೇಯಿ ಅವರ ನಿರ್ಗಮನವಾದಂತಹ ವರ್ಷ, ವಾಜಪೇಯಿ ಅವರು ಗೌರ್ಮೆಂಟ್ ಮಾಡಿದ ನಂತರ 2004ರಲ್ಲಿ ಭಾರತ ಪ್ರಕಾಶಿಸುತ್ತಿದೆ, ವಿಜಯ ದುಂದುಬಿ ಯಾತ್ರೆ ಎಂಬಂತಹ ಕೆಲವೊಂದು ಗುಮ್ಮಗಳನ್ನು ಇಲ್ಲಿ ಪ್ರಚಾರ ಮಾಡಿಯೂ ಕೂಡ ವಾಜಪೇಯಿಯನ್ನು ಸೋಲಿಸಲಿಕ್ಕೆ ಇಲ್ಲಿನ ಜನರಿಗೆ ಸಾಧ್ಯವಾಗಿದೆ. ಮಾತ್ರವಲ್ಲ, ಇಲ್ಲಿ ಬದಲಾವಣೆ ಖಂಡಿತ ಆಗ್ತದೆ. ಇಂದಿರಾ ಗಾಂಧಿಯಂತಹ ಗಟ್ಟಿಗಳಿಗೂ ಕೂಡ ಇಲ್ಲಿಯ ಮತದಾರರು ಇಲ್ಲಿ ಬದಲಾವಣೆಯನ್ನು ಮಾಡಿ ತೋರಿಸಿದ್ದಾರೆ. ಆದ್ದರಿಂದ ಖಂಡಿತವಾಗಲೂ ಕೂಡ ಈ ಚುನಾವಣೆಯಲ್ಲಿ ಬದಲಾವಣೆ ಗಾಳಿ ಬೀಸ್ತದೆ. ಯಾವುದೇ ಧರ್ಮದ ಮಧ್ಯೆ ಒಡಕಿಲ್ಲದ, ಜಾತಿ ಹೆಸರಿನ ರಾಜಕೀಯ ಇಲ್ಲದ ಒಂದು ಅಭಿವೃದ್ಧಿ ಪರವಾದಂತಹ, ಎಲ್ಲರೂ ಒಟ್ಟಿಗೆ ಹೋಗುವಂತಹ, ಎಲ್ಲ ಜಾತಿ ಧರ್ಮದವರು ಕೂಡ ಒಂದೇ ತಾಯಿಯ ಮಕ್ಕಳಂತ ಹೋಗುವಂತಹ ಒಂದು ಫಲಿತಾಂಶ ಈ ಸಲ ಬರ್ತದೆ. ಮತ್ತು ಒಂದು ಉತ್ತಮವಾದಂತಹ, ಶಾಂತಿಯುತವಾದಂತಹ, ಜಾತ್ಯತೀತವಾದಂಥ ಒಂದು ಭಾರತ ಈ ಸಲ ನಿರ್ಮಾಣ ಆಗ್ತದೆ ಎಂದು ನನ್ನ ಅಭಿಪ್ರಾಯ. SDPI ನೀವು ಸದಸ್ಯನಾಗಿದ್ದುಕೊಂಡು ಈ ಬಾರಿ ಕಾಂಗ್ರೆಸ್ಗೆ ಬೆಂಬಲ ಅಂತ ಹೇಳ್ತಾ ಇದ್ದೀರಿ. ಯಾಕಾಗಿ ತಮ್ಮ ನಿರ್ಧಾರವನ್ನು ಈ ಬಾರಿ ಈ ಥರ ಮಾಡಿಕೊಂಡ್ರು? ಯಾಕೆ ತಮ್ಮ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವಂಥ ಪ್ರಯತ್ನವನ್ನು ಮಾಡಲಿಲ್ಲ ಏನು? ಅಂದರೆ ಈ ರಾಜಕೀಯ ಪಕ್ಷ ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಸಂದರ್ಭಕ್ಕೆ ಅನುಸಾರವಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವುದು ಒಂದು ರಾಜಕೀಯ ಪಕ್ಷಕ್ಕೆ ಇರುವಂಥ ಒಂದು ಬದ್ಧತೆ. ಅದೇ ರೀತಿ ಸಂಘ ಪರಿವಾರ ಮತ್ತು ಇಲ್ಲಿ BJP ಸುಳ್ಳುಗಳಿಂದ, ಕಪೋಲು ಕಲ್ಪಿತವಾದ ವರದಿಗಳಿಂದ, ಮೀಡಿಯಾಗಳಲ್ಲಿ ಹೈಲೈಟ್ ಮಾಡಿಕೊಂಡು ಇಲ್ಲಿ ಜಯಗಳಿಸುವಂಥ ಒಂದು ಹುನ್ನಾರದಲ್ಲಿದೆ. ಅದನ್ನು ಈ ಸಲ ಬ್ರೇಕ್ ಮಾಡಬೇಕು. ಯಾವುದೇ ಮತಗಳು ವಿಭಜನೆ ಆಗದೆ ಒಂದೇ ಪಕ್ಷದ ಪರ ಮತ ಚಲಾವಣೆಗೊಂಡು BJPಯನ್ನು ಸೋಲಿಸಬೇಕೆಂಬಂಥ ಒಂದೇ ಒಂದು ಉದ್ದೇಶದೊಂದಿಗೆ ಈ ಸಲ ನಾವು ಎಲ್ಲಿಯೂ ಕೂಡ ಕರ್ನಾಟಕದಲ್ಲಿ ಒಂದು ಕ್ಯಾಂಡಿಡೇಟ್ ಕೂಡ ಇಳಿಸಲಿಲ್ಲ. ಅದೇ ರೀತಿ ದಕ್ಷಿಣ ಕನ್ನಡದಲ್ಲೂ ಕೂಡ ನಮ್ಮ ಕ್ಯಾಂಡಿಡೇಟ್ನ ಇಳಿಸದೆ ಇಲ್ಲಿರುವಂತಹ ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಗೆ ಬೆಂಬಲ ಸೂಚಿಸಲು ನಾವು ತೀರ್ಮಾನಿಸಿದ್ದೇವೆ. ಇದು ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅಂತ ಹೇಳ್ತೀವಿ? ಖಂಡಿತ ಇಲ್ಲಿ ಲಾಭ ಆಗ್ತದೆ. ಯಾಕಂದರೆ ನಾವು ಕಳೆದ ಲೋಕಸಭೆ ಎಲೆಕ್ಷನಲ್ಲೂ ಕೂಡ ಸಾಧಾರಣ 60,000 ರಿಂದ 70,000 ಮತಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದೇವೆ. ಅದು ಕೂಡ ಇವರ ಪರವಾಗಿರ್ತದೆ. ಮತ್ತು ನಮ್ಮ ಕಾರ್ಯಕರ್ತರು ಕೂಡ ಕಾಂಗ್ರೆಸ್ ಪರವಾಗಿ ಈ ಸಲ ಕೆಲಸ ಮಾಡುವವರಿದ್ದೇವೆ. ಮಾತ್ರವಲ್ಲ, ಪ್ರತಿ ಮನೆಗೂ ಹೋಗಿ ನಾವು ಧರ್ಮದ ವಿಚಾರವನ್ನು ಪ್ರಸ್ತಾಪಿಸುವುದಿಲ್ಲ, ಜಾತಿ ವಿಚಾರವನ್ನು ಪ್ರಸ್ತಾಪಿಸುವುದಿಲ್ಲ. ನಾವು ಅಭಿವೃದ್ಧಿಯ ವಿಚಾರವನ್ನು ಪ್ರಸ್ತಾಪಿಸಿ ಯಾವ ಕೇಂದ್ರ ಸರ್ಕಾರದ ಯೋಜನೆಯನ್ನು ನಿಮಗೆ ತಲುಪಿದ್ರೆ ನೀವು ಹಾಕೋದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಅಂತೇಳಿ ಹೇಳ್ತೇವೆ. ಯಾಕಂದರೆ ನಮಗೆ 100% ಗೊತ್ತುಂಟು ಯಾವುದೇ ಫಲಾನುಭವಿ ಕೇಂದ್ರ ಸರ್ಕಾರದ ಬಾರಿ ಕಡಿಮೆ ಇದ್ದಾರೆ. ಕೇಂದ್ರ ಸರ್ಕಾರದ ಯೋಜನೆ ಕೂಡ ನಮಗೆ ತಲುಪಲಿಲ್ಲ. ನಮ್ಮ ಸಂಸದರು ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡಲಿಲ್ಲ. ಆದ್ದರಿಂದ ನಮಗೆ ವಿಶ್ವಾಸ ಇದೆ, ಅಭಿವೃದ್ಧಿ ಪರವಾಗಿ ನಾವು ಮತ್ತೆ ಕೇಳ್ತೇವೆ. ನಾವು ಯಾವುದೇ ಯಾವುದೇ ಭಾವನಾತ್ಮಕ ಯಾವುದೇ ವಿಚಾರವನ್ನು ಕೂಡ ನಾವು ಜನರಿಗೆ ಹಾಕ್ಲಿಕ್ಕೆ ಹೋಗೋದಿಲ್ಲ. ಇನ್ನೊಂದು ನನ್ನ ವಿನಂತಿ ಏನಂದರೆ, ಯಾವತ್ತು ನಾವು ಧರ್ಮ ಬಿಟ್ಟು, ಜಾತಿ ಬಿಟ್ಟು ಅಭಿವೃದ್ಧಿ ಪರವಾಗಿ ಎಲ್ಲ ರಾಜಕೀಯ ಪಕ್ಷಗಳು ಕೆಲಸ ಮಾಡ್ತೇವೆ, ಅವತ್ತು ಭಾರತ ವಿಶ್ವದಲ್ಲಿ ಭಾರತ ಪ್ರಕಾಶಿಸಿದೆ ಮತ್ತು ಭಾರತವು ವಿಶ್ವಗುರು ಆಗ್ತದೆ. ಎಲ್ಲಿಯವರೆಗೆ ನಾವು ದ್ವೇಷ ರಾಜಕಾರಣವನ್ನು ಮತ್ತು ಧರ್ಮದ ರಾಜಕಾರಣವನ್ನು ತಗೊಂಡು ಹೋಗ್ತೇವೆ, ಖಂಡಿತವಾಗಿಯೂ ನಾವು ವಿಶ್ವಗುರು ಆಗಲಿಕ್ಕೂ ಸಾಧ್ಯವಿಲ್ಲ, ನಮ್ಮ ದೇಶ ಅಭಿವೃದ್ಧಿ ಆಗಲಿಕ್ಕೂ ಸಾಧ್ಯವಿಲ್ಲ. ಆದ್ದರಿಂದ ಇಲ್ಲಿರುವಂಥ ಎಲ್ಲ ರಾಜಕೀಯ ಪಕ್ಷಗಳು ಧರ್ಮವನ್ನು ಕೆಳಗಿಟ್ಟು, ಜಾತಿಯನ್ನು ಕೆಳಗಿಟ್ಟು, ಈಗ ಯಾವುದೊಂದು ಅಭ್ಯರ್ಥಿ ಹಾಕಿದರೆ ಇಲ್ಲಿ ಚರ್ಚೆ ಆಗೋದು ಅವರ ಜಾತಿ ಯಾವುದು ಅಂತೇಳಿ, ಅವ್ರು ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಂತೆಲ್ಲ, ಅವರ ಧರ್ಮ ಯಾವುದು ಅಂತೇಳಿ, ಇದನ್ನೆಲ್ಲ ಬಿಟ್ಟು ನಾವೊಂದು ಜಾತ್ಯತೀತರಾಗಿ ಕೆಲಸ ಮಾಡಿದ್ರೆ ಎಲ್ಲ ಪಕ್ಷಗಳು ಖಂಡಿತವಾಗ್ಲೂ ಭಾರತ ವಿಶ್ವಗುರು ಆಗ್ತದೆ, ಭಾರತ ಪ್ರಕಾಶಿಸ್ತದೆ. ಇಲ್ಲದ್ರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಚುನಾವಣೆ ಸಮೀಪಿಸ್ತಾ ಇದೆ, ಯಾವ ರೀತಿಯಾಗಿ ಆಗ್ಬೋದು ಅಂತ ನಿಮ್ಮ ನಿರೀಕ್ಷೆ? ಚುನಾವಣೆ ಸಮೀಪಿಸ್ತಿದ್ದರೆ ಈಗ ನಮಗೆ ಮತ ಕೇಳಲು ಬೇರೆ ಯಾವುದೇ ನಮಗೆ ಇದು ಬೇಕಾಗಿಲ್ಲ. ನಮಗೆ ಕರ್ನಾಟಕ ಸರ್ಕಾರದ ಪಂಚ ಯೋಜನೆಗಳನ್ನು ಹೇಳ್ತಾ, ಹಾಗೂ ಈಗ ಕೇಂದ್ರ ಸರ್ಕಾರ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಅಲ್ಲಿ ಕೂಡ ಕೆಲವು ಗ್ಯಾರಂಟಿಗಳನ್ನು ಹೇಳಿದ್ದಾರೆ. ಅದನ್ನೇ ಹೇಳುತ್ತಾ ನಾವು ಎಲ್ಲರನ್ನು ಜೊತೆಗೂಡಿ ಹೋದರೆ ಖಂಡಿತ ಅದಲ್ಲದೆ ನಮ್ಮ ಅಭ್ಯರ್ಥಿ ಕೂಡ ಒಳ್ಳೆ ಸ್ಟ್ರಾಂಗ್ ಆದಂಥ ಅಭ್ಯರ್ಥಿ ಇದ್ದಾರೆ, ಅವರು ಖಂಡಿತವಾಗಿ ಜಯಗಳಿಸ್ತಾರೆ. ಇದರಲ್ಲಿ ಯಾವುದೇ ಇದಿಲ್ಲ, ಸಂಶಯ ಇಲ್ಲ. ಖಂಡಿತವಾಗಿಯೂ ಕಾಂಗ್ರೆಸ್ ಈ ಸರ್ತಿ ಬರ್ತದೆ, ಸರ್ಕಾರ ಕೂಡ ನಡೆಸ್ತದೆ. ಅನ್ವರ್, ಚುನಾವಣೆ ಸಮೀಪಿಸ್ತಾ ಇದೆ, ಹೇಗೆ ಅನಿಸ್ತದೆ ನಿಮಗೆ ಈ ಬಾರಿ ಲೋಕಸಭಾ ಚುನಾವಣೆ ಯಾವ ರೀತಿಯಾಗಿ? ಈ ಬಾರಿ ಒಂದು ಬದಲಾವಣೆಯ ಗಾಳಿ ಬೀಸ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಯಾಕೆಂದರೆ ಈಗ 3 ಟರ್ಮಲ್ಲಿ ನಾವು ನಳಿನ್ ಕುಮಾರ್ ಕಟೀಲ್ ಅವರು ವಿನ್ ಆಗಿದ್ದರು. ಇಲ್ಲಿಗೆ ಯಾವುದೇ ಅಭಿವೃದ್ಧಿ ಇಲ್ಲಿ ನಮಗೆ ಕಾಣ್ತಾ ಇಲ್ಲ. ಯಾಕೆಂದರೆ ಈಗ ಪದ್ಮರಾಜ್ ಪೂಜಾರಿ ಅವರು ಈಗ ಹೊಸ ಒಂದು ಸ್ಫೂರ್ತಿ ಯುವಕ ಅವರು ಈ ಸರ್ತಿ ನಮಗೆ ಒಂದು ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಅಂತೇಳಿ ನಾವು ಸಾಧಾರಣ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಕಾಂಗ್ರೆಸ್ನ ಅಲೆ ಈಗ ಈ ಸಲ ನಾವು 100% ನಾವು ಗೆಲ್ತೇವೆ ಅಂತೇಳಿ ನಮಗೆ ವಿಶ್ವಾಸ ಇದೆ. ಬದಲಾವಣೆ ಯಾವ ರೀತಿಯಲ್ಲಿ, ಅಭಿವೃದ್ಧಿಯ ವಿಚಾರದಲ್ಲಿ ಅಥವಾ ಬೇರೆ ಯಾವ ವಿಚಾರದಲ್ಲಿ ಬದಲಾವಣೆ ಆಗಬೇಕು ಅಂತ ಹೇಳಿ? ಈಗ ನೋಡಿ, ಈಗ ಅಶೋಕ್ ಕುಮಾರ್ ರೈ ಅವರು ಪುತ್ತೂರಲ್ಲಿ ಈಗ ಖಾಲಿ 8-9 ತಿಂಗಳಲ್ಲಿ
ಪುತ್ತೂರಿನಲ್ಲಿ ಅಭಿವೃದ್ಧಿಯ ಪರ್ವ ಅಂದರೆ ಅಭಿವೃದ್ಧಿಯ ಪರ್ವ ಆಗಿದೆ. ಈಗ 1400 ಕೋಟಿ ರೂಪಾಯಿಗಿಂತಲೂ ಮಿಗಿಲಾಗಿ ಒಂದು ಅಭಿವೃದ್ಧಿ ಇದು ಅನುದಾನ ಈಗ ನಮ್ಮ ಪುತ್ತೂರಿಗೆ ಬಂದಿದೆ. ಇದು ಪುತ್ತೂರಿಗೆ ಒಂದು ದಾಖಲೆಯ ಅನುದಾನ ಅಂತ ಹೇಳ್ಬೋದು. ಯಾಕೆಂದರೆ ಒಂದು ಶಾರ್ಟ್ ಟರ್ಮಲ್ಲಿ 8-10 ತಿಂಗಳಿನ ಒಳಗಡೆ ಇಷ್ಟೊಂದು ಅಭಿವೃದ್ಧಿ ತರುವಲ್ಲಿ ನಮ್ಮ ಶಾಸಕರು ಯಶಸ್ವಿ ಆಗಿದ್ದಾರೆ. ನಾವು ಸಹ ನಮಗೆ ಎದೆ ತಟ್ಟಿ ಹೇಳ್ಬೋದು. ಈಗ ಎಲ್ಲಿ ಬೇಕಾದರೂ ಹೋಗಿ ನಮಗೆ ಮತ ಕೇಳಲಿಕ್ಕೆ ನಮಗೆ ನೈತಿಕತೆ ಇದೆ. ಯಾಕೆಂದರೆ ನಾವು ಇಷ್ಟು ಅಭಿವೃದ್ಧಿ ಮಾಡಿದ ಅದನ್ನು ಮುಂದಿಟ್ಟು ನಾವು ಮತ ಕೇಳ್ತಾ ಇದ್ದೇವೆ. ನಮ್ಮ ಶಾಸಕರು ಯಾರೇ ಹೋದರು, ಎಷ್ಟೇ ಬಡವನು ಹೋದರು, ಎಷ್ಟು ಶ್ರೀಮಂತರು ಹೋದರು, ಎಲ್ಲರನ್ನು ಒಂದೇ ರೀತಿಯಲ್ಲಿ ಕಾಣ್ತಾ ಇರುವಂಥ ಒಂದು ಶಾಸಕರು ನಮ್ಮ ಪುತ್ತೂರಲ್ಲಿದ್ದಾರೆ. ಆದ ಕಾರಣ ನಮಗೆ ಹೆಮ್ಮೆ ಆಗ್ತಾ ಇದೆ. ನಮಗೆ ಎದೆ ತಟ್ಟಿ ಈಗ ಮತ ಗೆಲ್ಲುವಂಥ ಒಂದು ಧೈರ್ಯ ನಮಗೆ ಬಂದಿದೆ ಪುತ್ತೂರಲ್ಲಿ. ಈ ಸರ್ತಿ 100% ನಮಗೆ ಇದು ಬದಲಾವಣೆಯ ಗಾಳಿ ಬೀಸ್ತಾ ಇದೆ. 100% ಕಾಂಗ್ರೆಸ್ ಈ ಸಲ ಕಮ್ಮಿಯಲ್ಲಿ 1 ಲಕ್ಷಕ್ಕಿಂತಲೂ ಮೇಲೆ ಪದ್ಮರಾಜ್ ಅವರು ಗೆಲ್ತಾರೆ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ. ಮೊಹಮ್ಮದ್ ಕಬಕಕಾರ್. ಚುನಾವಣೆ ಸಮೀಪಿಸ್ತಾ ಇದೆ. ನೀವು ಅನೇಕ ವರ್ಷಗಳಿಂದ ಚುನಾವಣೆಯನ್ನು ಎದುರಿಸ್ತಾ ಅದರ ಅನುಭವವನ್ನು ಪಡ್ಕೊಂಡವರು. ಈ ಬಾರಿಯ ಚುನಾವಣೆ ಯಾವ ರೀತಿಗೆ ಆಗ್ಬೋದು? ಈ ಬಾರಿ ಚುನಾವಣೆ ಅಂತ ಹೇಳಿದರೆ ಮುಸ್ಲಿಮರ ಓಟು ಹಾಗೂ ಕಾಂಗ್ರೆಸ್ಗೆ ಬೀಳ್ತದೆ. ಬಿಲ್ಲವರು ಸೇರಿದರೆ ಯಾವುದೇ ಡೌಟ್ ಇಲ್ಲ. ಅಂದರೆ ಸೇರ್ತಾರೆ ಅಂತ ನಿಮ್ಮ ನಿರೀಕ್ಷೆ? ಅಂದರೆ ನಾವು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೇವೆ. ಬಟ್ ಅವರು ಏನು ಮಾಡ್ತಾರೆ ಇರೋದು ಅವರ ಕೈಯಲ್ಲಿದೆ. ಜಾತಿ ರಾಜಕೀಯ ಇಲ್ಲಿ ಮೇಲೆ ಆಗ್ಬೋದು ಅಂತ ಹೇಳ್ತೀವಿ. ರಾಜಕೀಯ ಪ್ರಶ್ನೆ ಅಲ್ಲ. ಬಿಲ್ ಅವರು ಇಲ್ಲಿವರೆಗೆ ಸ್ವಲ್ಪ ಆ ಕಡೆ ಈ ಕಡೆ ಇದ್ದಾರೆ. ಅವರು ಇದಕ್ಕೆ ಸಂಪೂರ್ಣ ಬೆಂಬಲ ಮಾಡಿದರೆ 100% ಇವರು ವಿನ್ ಆಗ್ತಾರೆ. ಬೇರೆ ಏನು ತೊಂದರೆ ಇಲ್ಲ. ಬಾಕಿಯವರೆಲ್ಲ ಹಾಕ್ತಾರೆ. ಇವ್ರದ್ದೇ ಇಲ್ಲಿ ಆಟ ಇರೋದು. ಬಿಲ್ ಅವರು ಸರಿಯಾಗಿದ್ದರೆ ಯಾವ ತೊಂದರೆ ಇಲ್ಲ. ಅದು 3 ಲಕ್ಷ ಚಿಲ್ಲರೆ ಅವರು ಇದ್ದಾರಲ್ಲ. ಈಗ ನಮ್ಮದು 3 ಲಕ್ಷ ಹತ್ರ ಉಂಟು. 2 ಸೇರಿದರೆ 6 ಆಯ್ತಲ್ಲ ಅಲ್ಲಿಗೆ. ಮತ್ತು ಇನ್ನು ಬೇರೆ ನೋಡಲಿಕ್ಕೆ ಉಳಿದವರು ಎಷ್ಟು ಹಾಕ್ತಾರೆ. ಕಾಂಗ್ರೆಸ್ನಲ್ಲಿರುವವರೆಲ್ಲರೂ ಹಾಕ್ತಾರೆ. ಬೇರೆ ಶೆಟ್ಟರ್ಸು ಅವರು ಇವರೆಲ್ಲ ಹಾಕ್ತಾರೆ. ಬಟ್ ಇವ್ರದ್ದು ಯಾವಾಗಲೂ ಹಾಗೆ ಜನಾರ್ದನ ಪೂಜೆ ಆದ ನಂತರ ಎಲ್ಲರಲ್ಲಿ ಆಟ ಆಡಿದ್ದಾರೆ. ಸೊ ಅವರಾದರೆ ಡೌಟೇ ಇಲ್ಲ. ಕ್ಯಾಂಡಿಡೇಟ್ ಹೇಗಿದ್ದಾರೆ ಪದ್ಮರಾಜ್? 100%. ಅವರು ಸುಮಾರು 25 ವರ್ಷದಿಂದ ಅವರೊಂದು ಎಂಥದ್ದು ಒಂದು ಗುರು ಅಂತ ಯಾವುದೊಂದು ವೇದಿಕೆ ಉಂಟಲ್ಲ ಅವರು, ಅದರಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಲಾಯರು, ಗ್ರ್ಯಾಜುಯೇಟು, ಗೊತ್ತಿದೆ ಅವರಿಗೆ. ಗೊತ್ತಿಲ್ಲದವರಿಗೆ ಕೊಡೋದಕ್ಕಿಂತ ಗೊತ್ತಿದ್ದವರಿಗೆ ಕೊಡೋದು ಒಳ್ಳೆಯದಲ್ವಾ? ಸಮಸ್ಯೆ ಹೇಳ್ಬೋದು, ಯಾರ ಸಮಸ್ಯೆ ಕೇಳ್ತಾರೆ. ಎಲ್ಲ ದೃಷ್ಟಿಯಿಂದಲೂ ಕೂಡ ಕಾಂಗ್ರೆಸ್ ಓಕೆ. ಕ್ಯಾಂಡಿಡೇಟ್ ವಿಷಯದಲ್ಲಿ ಮಾತಾಡಲಿಕ್ಕಿಲ್ಲ. ಸರ್ಕಾರ ಇದೆ. ಸೊ ಆದ್ದರಿಂದ ಎಲ್ಲರೂ ಕೈ ಜೋಡಿಸಿದರೆ 100% ಬರ್ತದೆ. ಯಾವುದೇ ಡೌಟ್ ಇಲ್ಲ. ಪ್ಲಸ್ 17+ ಬರ್ತದೆ. ಇಡೀ ಎಂಟೈರ್ ಇದರಲ್ಲಿ ನೋಡಿದರೆ 17+ ಇದೆ. ನಾನು ಜಯರಾಮ್ ನೆಕ್ಕರೆ ಅಂತೇಳಿ ಕಬಕದಿಂದ. ಚುನಾವಣೆ ಸಮೀಪಿಸ್ತಾ ಇದೆ. ಯಾವ ರೀತಿಯಾಗಿ ಆಗ್ಬೋದು ಅಂತ ನಿಮ್ಮ ನಿರೀಕ್ಷೆ? ಇವತ್ತು ಇಡೀ ದೇಶದಲ್ಲಿ ಗೊತ್ತಿರತಕ್ಕಂಥ ವಿಚಾರ, BJP ಸರ್ಕಾರದಿಂದ ಆಗುವಂಥ ಬದಲಾವಣೆ ಏನಿದೆ ಅಂತ ಹೇಳಿದರೆ, ಗ್ರಾಮ ಗ್ರಾಮಕ್ಕೆ ಕುಡಿಯುವ ನೀರಿನ ಯೋಜನೆ, ಕಿಸಾನ್ ಸಮ್ಮಾನ್ ಯೋಜನೆ ಅಂತ ಅನೇಕ ಯೋಜನೆಗಳು ಕೇಂದ್ರದಿಂದ ಡೈರೆಕ್ಟಾಗಿ ಗ್ರಾಮ ಪಂಚಾಯತಿಗೆ ಬರ್ತಾಯಿದ್ವು. ಅವರವರ ಅಕೌಂಟಿಗೆ ಬೀಳುವಂಥ ಯೋಜನೆಗಳು ಇವಾಗ ಕೇಂದ್ರ ಸರ್ಕಾರದಿಂದ ನಿರ್ಮಿತವಾಗಿದೆ. ಅದೇ ರೀತಿ ಕಳೆದ 3 ಟರ್ಮಲ್ಲಿ ಕೂಡ ನಮ್ಮ ಮಾಜಿ ನಳಿನ್ ಕುಮಾರ್ ಕಟೀಲ್ ಅವರು ಅಭಿವೃದ್ಧಿ ದೃಷ್ಟಿಯಿಂದ ಯಾವುದೇ ಮಾತಾಡಲಿಕ್ಕಿಲ್ಲ. ಕೇಂದ್ರದಲ್ಲಿ ಅಭಿವೃದ್ಧಿ ಜಾಸ್ತಿ ತಂದಿರತಕ್ಕಂಥ ಸಂಸದರು ಯಾರಂತ ಹೇಳಿದರೆ ಅದು ನಳಿನ್ ಕುಮಾರ್ ಕಟೀಲ್ ಅವರು. ಇವತ್ತು ಕೆಲವರು ಹೇಳ್ಬೋದು, ಪಂಪ್ ಆಯಿಲ್ನ ವಿಚಾರವನ್ನು ಹೇಳ್ಬೋದು, ಪಂಪ್ ಆಯಿಲ್ ಅಂತೇಳಿ. ಆ ಪಂಪ್ ಆಯಿಲಿಗೆ ಎಷ್ಟು ಹಣ ಬಂದಿದೆ ಮತ್ತು ಮಂಗಳೂರಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ, ಇಡೀ ದಕ್ಷಿಣ ಕನ್ನಡದಲ್ಲಿ ಎಷ್ಟು ಅಭಿವೃದ್ಧಿ ಅಂತ ಹೇಳಿದೆ. ಇಂತಹ ರಸ್ತೆಗಳು, ಇಂಥ ಯೋಜನೆಗಳು ಬಂದಾಗ ಎಲ್ರಿಗೂ ಗೊತ್ತಾಗಿರುವಂಥ ವಿಚಾರ. ಟೀಕೆ ಮಾಡುವವರು ಸಂಘ ಸಂಸ್ಥೆಗಳು, ರಾಜಕೀಯ ಪಕ್ಷಗಳು ಹಲವುಗಳಿವೆ. ಆದರೆ ಈ ಸಾರಿ ಖಂಡಿತವಾಗ್ಲೂ ಇಲ್ಲಿ ಬರುವಂಥ ನಮ್ಮ ಒಂದು ಮಾಜಿ ಸೈನಿಕರಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಿದರೆ ಅದು BJPಯಿಂದ ಮಾತ್ರ ಸಾಧ್ಯ. ಇವತ್ತು ದೇಶದಲ್ಲಿ ದೇಶ ಸೇವೆಯನ್ನು ಮಾಡಿ ಸಮಾಜ ಸೇವೆ ಮಾಡಬೇಕೆಂಬ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ನಮ್ಮ ಬ್ರಿಜೇಶ್ ಚೌಟ ಅವರನ್ನು ಇಲ್ಲಿ ಸಂಸದರಾಗಿ ನೇಮಕ ಮಾಡಲಿಕ್ಕೆ ನಾವೆಲ್ಲ ಮುಂದಾಗಿದ್ದೇವೆ. ಖಂಡಿತವಾಗ್ಲೂ ಅವರು ಒಂದು 4 ಲಕ್ಷಕ್ಕೂ ಮಿಕ್ಕಿ ಜಯಗಳಿಸುವುದು ಸ್ವತಃ ಖಂಡಿತವಾಗ್ಲೂ 4 ಲಕ್ಷಕ್ಕೆ ಮಿಕ್ಕಿ ವಿನ್ನಾಗ್ತಾರೆ ಅವರು. ಅದರಲ್ಲಿ ಒಂದು ಮಾತೇ ಇಲ್ಲ. ಅವರು ಕೂಡ ಒಂದು ದೇಶದಲ್ಲಿ ಸೇವೆ ಮಾಡಿದ್ದಾರೆ. ಅಂಥ ವ್ಯಕ್ತಿ ನಮಗೆ ಖಂಡಿತವಾಗ್ಲೂ ಇಲ್ಲಿಗೆ ಬೇಕು. ಅವರಿಗೆ ದೇಶದ ಪ್ರೀತಿ ಕೂಡ ಇದೆ, ಜನಗಳ ವಿಶ್ವಾಸ ಕೂಡ ಇದೆ. ಯಾವುದೇ ಜಾತಿಯಿಂದ ನೋಡಿ ನಾವು ಅವರಿಗೆ ಅಭ್ಯರ್ಥಿಯನ್ನು ಕೊಟ್ಟಿಲ್ಲ. ನಾವು ಯಾವುದೇ ಜಾತಿಯನ್ನು ಇಟ್ಕೊಂಡು ಕೂಡ ರಾಜಕೀಯ ಮಾಡ್ತಾ ಇಲ್ಲ ಇಲ್ಲಿ.
ಎಲ್ಲರೂ ಸಮಾನ ದೃಷ್ಟಿಯಲ್ಲಿ ಬೇಕು, ಸಮಾನತೆ ಎಲ್ರಿಗೂ ಬೇಕೆಂಬ ಮೋದಿಯವರ ಕಲ್ಪನೆ. ಮೋದಿಯವರು ಯಾವುದೇ ಜಾತಿಗೆ ಬೇರೆ ಆ ಧರ್ಮ ಈ ಧರ್ಮ ಅಂತೇಳಿ ಇಷ್ಟು ತನಕ ಯಾವುದೇ ಮೀಡಿಯಲ್ಲಿ ಕೂಡ ಬಿಂಬಿಸಿದ್ದು ನಮಗೆ ಗೊತ್ತಿರಲಿಲ್ಲ. ಎಲ್ಲರನ್ನೂ ಸಮಾನ ದೃಷ್ಟಿಯಲ್ಲಿ ಕೊಂಡೋಗಬೇಕು. ಭಾರತ ದೇಶ ಬರುವಂಥ ಇನ್ನೂ 5 ವರ್ಷಗಳಲ್ಲಿ ರಾಷ್ಟ್ರದಲ್ಲಿ ನಮ್ಮ ನಂಬರ್ 1 ದೇಶ ಆಗಬೇಕು ಎಂಬ ದೃಷ್ಟಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು. ಅದು ಖಂಡಿತವಾಗ್ಲೂ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಖಂಡಿತವಾಗ್ಲೂ ನಮ್ಮ ಮೆಜಾರಿಟಿಯನ್ನು ತೋರಿಸಿ ನಾವು ಪ್ರಧಾನಿಯಾಗಿ ನಮ್ಮ ಇವರನ್ನೇ ಆಯ್ಕೆ ಮಾಡಲಿಕ್ಕೆ ನಾವೆಲ್ಲರೂ ಸಿದ್ಧರಾಗಿದೆ. ಈಗ ನೀವು ನಿಮ್ಮ BJP ಅಭ್ಯರ್ಥಿ ಗೆದ್ದು ಬರ್ತಾರೆ ನಮ್ಮ ನಿರೀಕ್ಷೆ ಇದೆ. ಆದರೆ ಒಂದಷ್ಟು ಸಾರ್ವಜನಿಕ ವಲಯದಲ್ಲಿ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷ ಕೂಡ ಆಗಿರ್ಬೋದು, ಇವತ್ತು ಪಂಚ ಗ್ಯಾರಂಟಿಗಳೇನಿವೆ ಕರ್ನಾಟಕ ಸರ್ಕಾರ ಕೊಡ್ತಾ ಇರುವಂಥದ್ದು, ಇದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಲಾಭವಾಗಿ ಪರಿಣಮಿಸಬಹುದು ಎನ್ನುವಂಥ ಮಾತಿದೆ. ಇದರ ಬಗ್ಗೆ ಸ್ಥಳೀಯವಾಗಿ ನೀವೇನು ಹೇಳ್ತೀರಿ? ಖಂಡಿತವಾಗ್ಲೂ ಅವರು ಕೊಟ್ಟಿರ್ತಕ್ಕಂಥ ಪಂಚ ಯೋಜನೆಗಳು ಏನಿದೆ ಅಂತ ಹೇಳಿದರೆ ಅದು ಈ ಒಂದು ಲೋಕಸಭೆ ಚುನಾವಣೆ ನಂತರ ಅದು ಖಂಡಿತವಾಗ್ಲೂ ಪಂಚ ಯೋಜನೆ ಇರುವುದಿಲ್ಲ, ಅದು ಶೂನ್ಯ ಯೋಜನೆ ಇರ್ತದೆ ಹೊರತು ಅದು ಪಂಚ ಯೋಜನೆ ಇರುವುದಿಲ್ಲ. ಇವಾಗ ಈ ಎಲೆಕ್ಷನ್ ಆಗಬೇಕು, ಲೋಕಸಭೆ ಎಲೆಕ್ಷನ್ ನಂತರ ಆ ಯೋಜನೆಗಳು ಖಂಡಿತವಾಗ್ಲೂ ಇರಲಿಕ್ಕೆ ಸಾಧ್ಯವಿಲ್ಲ. ಇವಾಗಲೇ ಕರ್ನಾಟಕ ಬರದಿಂದ ಕೂಡ್ತಾ ಇದೆ. ಈ ಯಾವುದು ಬಸ್ಸಿನ ಫ್ರೀ ಬಸ್ ಆಗಲಿ, ಯಾಕೆಂತೇಳಿದರೆ ಸಲ್ಯ ಗ್ರಾಮದಲ್ಲಿ ಯಾವುದೇ ಒಂದು ಅಂಗಡಿಗಳಿಗೆ ಕೂಡ ವ್ಯಾಪಾರ ಕಡಿಮೆ ಆಗಿದೆ. ಯಾಕೆಂತೇಳಿದರೆ ಇಲ್ಲಿಂದ ಬಸ್ ಹತ್ಕೊಂಡು ಪೇಟೆಗೆ ಹೋಗ್ತಾರೆ, ಅಲ್ಲಿ ಏನಾದರೂ ಕಡಿಮೆ ಸಿಗ್ತದಂತೆ ಎಂಬ ದೃಷ್ಟಿಯಿಂದ ಅದನ್ನೆಲ್ಲ ಜನಗಳು ಅರಿತುಕೊಂಡಿದ್ದಾರೆ. ಇವಾಗ ಆಟೋದವರಿಯವರು ಬಾಡಿಗೆ ಕಡಿಮೆ ಆಗಿದೆ, ಎಲ್ರಿಗೂ ಕಡಿಮೆ ಆಗಿದೆ. ನಮ್ಮನ್ನು ಅವರು ದಡ್ಡತನವನ್ನು ಮಾಡಿದ್ದಾರೆ ಯಾರು ಕಾಂಗ್ರೆಸ್ ಅವರು. ಯಾಕೆಂತೇಳಿದರೆ ತಿಂಗಳಿಗೆ 2,000 ಕೊಟ್ಟು ಮತ್ತು ಬಸ್ಸು ಫ್ರೀ ಕೊಟ್ಟು ಅಂಥದ್ದೆಲ್ಲ ಕೊಟ್ಟು ಜನಗಳನ್ನು ದುಡಿಯೋದಾಗಿ ಮಾಡಿದಂಥ ಸರ್ಕಾರ ಅಂತ ಹೇಳಿದರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳೋಕ್ಕೆ ಇಚ್ಛೆ ಬರ್ತೀನಿ. ಅಭಿವೃದ್ಧಿ ಕಾರ್ಯಕ್ರಮಗಳು ನೋಡೋದಾದರೆ ನಿಮ್ಮ ಸ್ಥಳೀಯ ಭಾಗದಲ್ಲಿ ಏನು ಅಭಿವೃದ್ಧಿಗಳು ಮುಂದಕ್ಕೆ ಆಗಲಿಕ್ಕೆ ಇದೆ ಅನ್ನುವಂಥದ್ದು ನಿಮ್ಮ ನಿರೀಕ್ಷೆ? ನಮ್ಮ ಸ್ಥಳೀಯ ಕಬಕ ಗ್ರಾಮದಲ್ಲಿ ಕಳೆದ ಬಾರಿ ನಮ್ಮ ಶಾಸಕರು ಆಗಿರ್ತಕ್ಕಂಥ ಸಂಜೀವ ಮಟ್ಟಂದೂರವರು ಸಾಧಾರಣ 5 ಕೋಟಿ ತನಕ ಕಬಕ ಗ್ರಾಮಕ್ಕೆ ನೀಡಿರ್ತಾರೆ. ಅದರಲ್ಲಿ ಸಂಪೂರ್ಣವಾಗಿ ರಸ್ತೆಗಳು ಡಾಮರೀಕೃತವಾಗಿ ಇವಾಗ ಎಲ್ಲರೂ ರಸ್ತೆಗಳು ನಿರ್ಮೂಲವಾಗಿ ಆಗಿದೆ. ಅದನ್ನು ಕೂಡ ಇವಾಗ ಬೇರೆಯವರಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಅನುದಾನವನ್ನು ಇವತ್ತು ಬೇರೆ ಕಾಂಗ್ರೆಸ್ ಸರ್ಕಾರ ಪಕ್ಷದವರು ಫ್ಲೆಕ್ಸ್ ಹಾಕಿ ಅದನ್ನು ಉದ್ಘಾಟನೆ ಮಾಡುವಂಥದ್ದು ಕೂಡ ಆಗಿದೆ. ಅದೆಲ್ಲ ಡಾಕ್ಯುಮೆಂಟ್ ಇಲ್ಲದೆ ಅವರು ಮಾಡಿರುವಂಥದ್ದು. ನಮ್ಮಲ್ಲಿ ಡಾಕ್ಯುಮೆಂಟ್ ಯಾವುದು ಇದೆ, ಎಷ್ಟು ಬಂದಿದೆ, ಕಬಕ ಗ್ರಾಮಕ್ಕೆ ಬಂದಿದೆ ಅಂತೇಳಿ ನಮ್ಮಲ್ಲಿ ಡಾಕ್ಯುಮೆಂಟ್ ಇದೆ. ಯಾವುದ್ರದ್ದು ಸಂಜೀವ ಮಟ್ಟಂದೂರ ಅವಧಿಯಲ್ಲಿ ಎಷ್ಟು ಅನುದಾನ ಕಬಕ ಗ್ರಾಮಕ್ಕೆ ಪಾಸ್ ಆಗಿದೆ ಅಂತೇಳಿ ನಮ್ಮಲ್ಲಿ ಕಂಪ್ಲೀಟ್ ಆಗಿ ಡಾಕ್ಯುಮೆಂಟ್ ಇದೆ. ಅದೇ ರೀತಿ ಇಲ್ಲಿ ಕೆಲವು KDL ಯೋಜನೆಯ ಅನುದಾನ 10 ಲಕ್ಷದ ವಾರ್ಡಿಗೆ 20 ಲಕ್ಷದ ಕೊಟ್ಟಿದ್ದಾರೆ. ಅದನ್ನು ನಾವು ವಾರ್ಡಿಗೆ ಇಟ್ಟಿದ್ದೇವೆ. ಅದನ್ನು ಬಂದು ನಮ್ಮ ಇವಾಗಿನ ಶಾಸಕರು ಬಂದು ಅದನ್ನು ಉದ್ಘಾಟನೆ ಮಾಡುವಂಥದ್ದು ಕೂಡ ಇಲ್ಲಿ ಕೊಂಡಿದೆ. ಅದೆಲ್ಲ ಜನಗಳು ಅರಿತುಕೊಂಡಿದ್ದಾರೆ. ಇದು ಮಾಜಿ ಶಾಸಕರು ಇಟ್ಟಂಥದ್ದು ಅನುದಾನ ಅಂತೇಳಿ ಜನಗಳಿಗೆ ಗೊತ್ತಾಗಿದೆ. ಇದನ್ನೆಲ್ಲ ಈ ಸಲ ಆದರೂ ಕೂಡ ಜನರು ಗೊತ್ತಾಗಿದೆ BJP ಬರ್ಬೋದು ಅಂತ. ಖಂಡಿತವಾಗ್ಲೂ 100ಕ್ಕೆ 100 ಇದರಲ್ಲಿ ಮಾತಿಲ್ಲ. ಖಂಡಿತವಾಗ್ಲೂ ಇಲ್ಲಿ BJP ಬರುವುದು. ಖಂಡಿತವಾಗ್ಲೂ ಬ್ರಿಜೇಶ್ ಚೌಟ್ ಅವರು 4 ಲಕ್ಷಕ್ಕಿಂತ ಮಿಕ್ಕಿ ಜಯಗಳಿಸುವುದು ಅದು ಸತಖಂಡಿತ. ನಾನು ಲಿಂಗಪ್ಪ ಅಂತೇಳಿ BJP ಗ್ರಾಮ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ ಕಬಕದಲ್ಲಿ. ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದೆ. ಯಾವ ರೀತಿಯಾಗಿ ಈ ಸಲ ಚುನಾವಣೆ ಆಗ್ಬೋದು ಅಂತ ನಿಮ್ಮ? ಕೇಂದ್ರದಲ್ಲಿ ಇವತ್ತು ನರೇಂದ್ರ ಮೋದಿ ಸರ್ಕಾರ ಇದೆ. ನರೇಂದ್ರ ಮೋದಿಯವರು ಬೇಕಾದಷ್ಟು ಅನುದಾನಗಳು, ಬೇಕಾದಷ್ಟು ಯೋಜನೆಗಳು ಕೃಷಿಕರಿಗೆ ಮತ್ತು ಮಹಿಳೆಯರಿಗೆ, ಮಕ್ಕಳಿಗೆ ಮತ್ತು ಯೋಧರಿಗೆ ಆಗುವಂಥದ್ದು ಏನೇನು ವೆಪನ್ಸ್ಗಳು ಬೇಕು ಎಲ್ಲವನ್ನು ಮೋದಿ ಸರ್ಕಾರ ಇವತ್ತು ಮಾಡಿರುತ್ತದೆ. ಆ ನಿಟ್ಟಿನಿಂದ ತಮ್ಮ ಒಬ್ಬರು ಮಾಜಿ ಕ್ಯಾಪ್ಟನ್ ಅವರನ್ನು ಕೂಡ ಇವತ್ತು ನಮ್ಮ ಬ್ರಿಜೇಶ್ ಚೌಟರನ್ನು ಮಂಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನೇಮಕ ಮಾಡಿದ್ದಾರೆ. ಅದರಿಂದಾಗಿ ಒಬ್ಬ ಯೋಧನಿಗೆ ಇವತ್ತು ಎಷ್ಟು ಮರ್ಯಾದೆ ಕೊಡ್ತೀರಿ ಅಂತ ಹೇಳಿದರೆ ಅದೇ ರೀತಿ ನಮ್ಮ ಇಡೀ ಮತದಾರರು ಕೂಡ ಒಲವು ಕೊಟ್ಟು ಅವರನ್ನು ಸರ್ತಿ ಅತ್ಯಧಿಕ ಮತಗಳಿಂದ ಬ್ರಿಜೇಶ್ ಚೌಟ ಅವರು ವಿನ್ ಆಗ್ತಾರೆ ಅಂತೇಳಿ ನಮ್ಮ ಅನಿಸಿಕೆ. ಅಭಿವೃದ್ಧಿ ಕಾರ್ಯಗಳು ನೋಡೋದಾದರೆ ಅಭಿವೃದ್ಧಿ ಕಾರ್ಯಗಳಂತೇಳಿದರೆ ನಮ್ಮ ಕೇಂದ್ರದಿಂದ ಆಗಿರುವಂಥ ಕೆಲವು ಅಭಿವೃದ್ಧಿ ಕಾರ್ಯಗಳಂದರೆ ಕೃಷಿಕರಿಗೆ ತುಂಬ ಯೋಜನೆಗಳನ್ನು ಸಿಕ್ಕಿದೆ. ಈಗ ಇದು ಕಿಸಾನ್ ಸನ್ಮಾನ್ ಯೋಜನೆ ಅದರಲ್ಲಿ ಎಲ್ಲರಿಗೂ ಕೃಷಿಕರಿಗೆ ಬೇಕಾದಷ್ಟು ಇದು ಬಂದಿರುತ್ತದೆ. ಅವರವರ ಅಕೌಂಟ್ಗಳಿಗೆ ನೇರವಾಗಿ ಯಾವುದೇ ಒಂದು ಬ್ರೋಕರಿಸಮ್ ಇಲ್ಲದೆ ಬ್ರೋಕರ್ ನಡೆದು ನೇರವಾಗಿ ಅವರ ಖಾತೆಗೆ ಹಣವನ್ನು ಜಮಾ ಆಗಿರ್ತದೆ. ಮತ್ತೊಂದು ಸಣ್ಣ ಮಕ್ಕಳಿಗೆ ಒಂದು ಮೈನರ್ ಹೆಣ್ಮಕ್ಳಿಗೆ ಅವರಿಗೆ ಆಗುವಂಥದ್ದು ಸುಕನ್ಯಾ ಯೋಜನೆ ಇರ್ಬೋದು,
ಬೇರೆ ಬೇರೆ ಯೋಜನೆಗಳು ಅದನ್ನು ತುಂಬ ಒಲವನ್ನು ಕೊಟ್ಟಿರ್ತವೆ ಅವರಿಗೆ ಕೂಡ. ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು ಈಗ ಒಂದು 10 ವರ್ಷಕ್ಕಿಂತ 15 ವರ್ಷಗಳಿಂದ ಇತ್ತೀಚೆಗೆ ರಾಷ್ಟ್ರೀಯ ಹೆದ್ದಾರಿಗಳು ತುಂಬ ವೇಗವಾಗಿ ಬೆಳೀತಾ ನಮಗೆ ಬೇಕಾದಷ್ಟು ವಾಹನಗಳಿಗೆ ಹೋಗುವಂಥ ಇದಕ್ಕೆಲ್ಲ ರಾಷ್ಟ್ರೀಯ ಹೆದ್ದಾರಿಗಳು ತುಂಬ ಇದಾಗಿದೆ. ಮತ್ತು ಈ ಅಣೆಕಟ್ಟುಗಳು ನೀರಾವರಿಗೆ ಬೇಕಾಗುವಂಥ ಯೋಜನೆಗಳು ಈಗ ಜಲ್ ಜೀವನ್ ಯೋಜನೆ ಅಂತೇಳಿ ಕೇಂದ್ರ ಸರ್ಕಾರದ ಅದೊಂದು ಯೋಜನೆಯಿಂದ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆ 24 ಗಂಟೆ ಕೂಡ ನೀರಿನ ಸಿಗುವಂಥ ವ್ಯವಸ್ಥೆ ಕೂಡ ಕೇಂದ್ರ ಸರ್ಕಾರದಿಂದ ಆಗಿರ್ತದೆ. ಈ ಎಲ್ಲ ದೃಷ್ಟಿಯಿಂದ ಈ ಬಾರಿ ಮತ್ತೆ BJP ಈ ಎಲ್ಲ ದೃಷ್ಟಿಯಿಂದ ಮುಂದೆ BJP ಬರ್ತದೆ 100% ಆಗಿ ನಾವು. ನಿಮ್ಮ ಹೆಸರು? ಸಿದ್ದಿಕ್ ಕಬಕ. ಚುನಾವಣೆ ಸಮೀಪಿಸ್ತಾ ಇದೆ, ಲೋಕಸಭಾ ಚುನಾವಣೆ ಯಾವ ರೀತಿಯಾಗಿ ಆಗ್ಬೋದು ಅಂತ ನಿಮ್ಮ ಒಂದು ನಿರೀಕ್ಷೆ? ಸರ್, ನಾವೀಗ 15 ವರ್ಷದಿಂದ ನೋಡ್ತಾ ಇದ್ದೇವೆ ಮೇಲೆ ಅಧಿಕಾರಿಗಳು ಎಲ್ಲರೂ ಅದಕ್ಕೆ ಆಗ್ತಾ ಇದ್ದರು ಒಳ್ಳೆಯದು ಬರ್ಬೋದು ಅಂತ ಅಭಿವೃದ್ಧಿ ಎಲ್ಲ. ನಮಗೆ ಇಷ್ಟುವರೆಗೆ ನಮ್ಮ ಏರಿಯಾಕ್ಕೆ ಅಭಿವೃದ್ಧಿ ಯಾವುದು ಬರಲಿಲ್ಲ. ಸುಮ್ಮನೆ ಎಲ್ಲ 5 ಕೋಟಿ ಬರ್ತದೆ 10 ಕೋಟಿ ಬರ್ತದೆ ಅಂತ ಹೇಳಿ ಇಲ್ಲಿಗೆ ವಿದ್ಯಾಪುರಕ್ಕೆ ಹೇಳ್ತಾ ಇದ್ದಾರೆ. ಯಾವುದು ನಮ್ಮ ಕಣ್ಣಲ್ಲಿ ಕಾಣಲಿಲ್ಲ ಅಭಿವೃದ್ಧಿ ಇಷ್ಟವರೆಗೆ. ಇನ್ನೊಂದು ಚೇಂಜ್ ಮಾಡಿ ಒಂದು ನೋಡುವಂಥ ನಮ್ಮ ಒಂದು ಅಭಿಪ್ರಾಯ. ಯಾಕೆಂದರೆ BJPಯವರು ಹೇಳುವುದೇ ಸುಳ್ಳು, ಪ್ರತಿ ಹೇಳೋದು ಸುಳ್ಳು. ನಾವು ಅದು ಕೊಟ್ಟಿದ್ದೇವೆ ಇದು ಕೊಟ್ಟಿದ್ದೇವೆ ಅಂತ ಯಾವ ನಮ್ಮ ಏರಿಯಾಕ್ಕೆ ನಮಗೆ ಗೊತ್ತಿಲ್ಲ. ನಾವು ಇಷ್ಟು ವರ್ಷ ಆಯಿತು, 15 ವರ್ಷ ಅಂದರೆ ನೋಡ್ತಾ ಇದ್ದೇವೆ, ಯಾವ ಅಭಿವೃದ್ಧಿ ನಮಗೆ ಕಾಣಲಿಲ್ಲ. ಈಗ ಒಂದು ಕ್ಯಾಂಡಿಡೇಟು ನಮ್ಮ ಇಲ್ಲಿಯವರು ಹೇಳಿದರು 5 ಕೋಟಿ ಬಂದಿದೆ ಅಂತ, ಸುಳ್ಳದು, ಬರೀ ಸುಳ್ಳು. ಯಾಕೆಂದರೆ ಅವರದ್ದು ಒಂದು ಜಾತಿ ಭೇದ ಮಾತ್ರ, ಬೇರೆ ಏನಿಲ್ಲ. ಈ ಜಾತಿ ಭೇದವಾಗಿ ಅವರು ಅದಕ್ಕೆ ಮಾತ್ರ ಹೋಗೋದು. ಮತ್ತು ಅಭಿವೃದ್ಧಿಯಲ್ಲಿ ಎಲ್ಲ ಹಿಂದವೆ. ಇನ್ನು ಬಂದರೂ ಕೂಡ ಅಭಿವೃದ್ಧಿ ನಮಗೇನಿಲ್ಲ. ಯಾವ್ದಾದ್ರು ಗುಡ್ಡೆಗೆ ಹೋಗಿ ಕಾಂಕ್ರೀಟ್ ಎಲ್ಲ ಮಾಡ್ತಾರೆ, 1-2 ಮನೆ ಉಂಟು ಅಲ್ಲಿಗೆ ಹೋಗಿ ಕಾಂಕ್ರೀಟ್ ಮಾಡ್ತಾರೆ. ಪಬ್ಲಿಕ್ ಆಗಿ ಯಾವ ಹೆಲ್ಪ್ ಮಾಡೋದಿಲ್ಲ ಅವರು ಅಷ್ಟೇ. ಅಂದರೆ BJP ಈಗ ನೀವು ಕೇಂದ್ರದಲ್ಲಿ ಇದ್ದಾಗ ಮಾತ್ರ ಹೇಳೋದಲ್ಲ, ರಾಜ್ಯದಲ್ಲಿ BJP ಸರ್ಕಾರ ಬಂದಾಗಲೂ ಕೂಡ ಇದೇ ರೀತಿ ಇತ್ತು ಅಲ್ಲ, ಇದೇ ರೀತಿ ರಾಜ್ಯದಲ್ಲಿ ಕೂಡ ಇದೇ ರೀತಿ. ಅವರ ಒಳಗಡೆ ಜಗಳ, ಅವರ ನಮ್ಮ ಪಬ್ಲಿಕ್ ಆಗಿ ನೋಡುವುದಿಲ್ಲ. ಯಾಕೆಂದರೆ ಜಾತಿ ಭೇದ ನೋಡ್ತಾ ಇದ್ದಾರೆ, ಅದಕ್ಕೆ ಇದಕ್ಕೆ ಅಂತ ಕೈಗೆ ಅವಳ ಒಳಗಡೆ ಅವರು ಇಲ್ಲಿ ಜಗಳ ಮಾಡಬೇಕು, ಜಾತಿ ಭೇದ ಮಾಡಿ ಹಿಂದೂ ಮುಸ್ಲಿಮ್ಸ್ ಮಾಡಿ ಅವರು ಮಾಡಿ ಇರ್ತಾರೆ. ಅನುಭವಿಸೋರು ನಾವು ಇಲ್ಲಿ, ಅವರಲ್ಲ. ಅವರು AC ಕೂತ್ಕೊಳ್ತಾರೆ ಹೋಗಿ. ನಮ್ಮವರು ಇಲ್ಲಿ ಜಗಳ ಮಾಡೋದು ಅಷ್ಟೇ, ನಮ್ಮನ್ನು ಸಿಕ್ಕಿ ಸಾಕೋದು ಅಷ್ಟೇ. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದೆ, ಮತ್ತು ಇಲ್ಲಿ ಸ್ಥಳೀಯವಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರವು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಶಾಸಕರು ಇದ್ದಾರೆ. ಸೊ ಅವರ ಮೂಲಕವಾಗಿ ಯಾವ ರೀತಿಯಾಗಿ ಅಭಿವೃದ್ಧಿಗಳಾಗ್ತಾ ಇದೆ? ಈಗ ಅವರೊಂದು 6-7 ತಿಂಗಳಾಯಿತು. 7 ತಿಂಗಳ ಒಳಗಡೆ ಸಾಧಾರಣ ಒಂದು ಅಂಗನವಾಡಿ ಆಯಿತು. ಅಂಗನವಾಡಿಗೆ ನಾವು ತುಂಬ ಅರ್ಜಿ ಇಟ್ಟಿದ್ದೇವೆ. ಈಗ ಅವರು ಶಾಸಕ ಬಂದು ನಾವು ಅರ್ಜಿ ಇಟ್ಟ ಕಾರಣದಲ್ಲಿ ಅಂಗನವಾಡಿ ಸಾಧಾರಣ ಆಯಿತು. ಈಗ ಮುಕ್ಕಾಲವಾಸಿಗೆ ಮುಟ್ಟಿತ್ತು ಇಲ್ಲಿ. ಈಗ ಅಭಿವೃದ್ಧಿ ಆಗ್ತಾ ಉಂಟು. 2-3 ಇದು ರೋಡೆಲ್ಲ ಆಗ್ತಾ ಉಂಟು, ಕಾಂಕ್ರೀಟು ಬರ್ತಾ ಉಂಟು. ಅಭಿವೃದ್ಧಿ ಆಗ್ಬೋದು ಅಂತ ನಮ್ಮ ಒಂದು ನಂಬಿಕೆ ಅಷ್ಟೇ. ಈಗ ಜನಗಳಿಗೆ 2,000 ರೂಪಾಯಿದೆಲ್ಲ ತುಂಬ ಹೆಲ್ಪ್ ಆಗಿದೆ. ನಮ್ಮದು ಬಡವರಿಗೆ ತುಂಬ ಹೆಲ್ಪ್ ಆಗಿದೆ. ಈ ಕರೆಂಟ್ ಬಿಲ್ ಇದು ನಮ್ಮಂಥವ್ರಿಗಿಲ್ಲ, ಬಡವರಿಗೆ ತುಂಬ ಹೆಲ್ಪ್ ಆಗಿದೆ ಅದರಿಂದ. ಕೆಲವರು ಹೇಳ್ತಾರೆ ಅದು ಅದಕ್ಕೆ ಆಗ್ಬೋದು. ನಮಗೆ ಯಾರು ಅಭಿವೃದ್ಧಿ ಮಾಡ್ತಾರೆ ಅವರಿಗೆ ನಾವು ಊಟ ಆಗೋದು ಅಷ್ಟೇ. ನೌಫಲ್ ಅಂತ. ಚುನಾವಣೆ ಸಮೀಪಿಸ್ತಾ ಇದೆ, ನಿಮ್ಮ ದೃಷ್ಟಿಯಲ್ಲಿ ಯಾವ ರೀತಿಯಾಗಿ ಚುನಾವಣೆ ಆಗ್ಬೋದು? ನೋಡಿ ಸರ್, 1994 ನಂತರ ಇಲ್ಲಿ BJP ಆಡಳಿತ ಮಾಡ್ತಾ ಉಂಟು. ಕಳೆದ 2013ರಿಂದ 2018ರವರೆಗೆ ಕಾಂಗ್ರೆಸ್ ಆಡಳಿತ ಮಾಡಿದೆ. ಆಗ ಶಕುಂತಲಾ ಶೆಟ್ಟಿ ಅವರು MLA ಆಗಿದ್ದರು. ನಿಮ್ಮ ಎದುರು ಇರುವ ರಸ್ತೆ ಇದು ಶಾಲೆಗೆ ಹೋಗುವ ರಸ್ತೆ, ಎಲ್ಲರೂ ಉಪಯೋಗಿಸುವಂಥ ರಸ್ತೆ, ಕಾಲೋನಿ ರಸ್ತೆ. ಇದನ್ನು ಮಾಡಲಿಕ್ಕೆ 25 ವರ್ಷದಲ್ಲಿ ಯಾರಿಗೂ ಕೂಡಲಿಲ್ಲ. ಮಾನ್ಯ ಶಾಸಕಿಯವರು ಮುತುವರ್ಜಿ ವಹಿಸಿ ಇದನ್ನು ಆವತ್ತಿನ ಇದರಲ್ಲಿ ಒಂದು ವರ್ಕ್ ಮಾಡಿಕೊಟ್ಟು 35 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಕೊಟ್ಟು ಮಾಡಿಸಿದರು. ಅದರ ನಂತರ ಶಾಲೆಗೆ ಅಭಿವೃದ್ಧಿ ಕೊಟ್ಟರು. ಅದರ ನಂತರ ಇಷ್ಟು ವರ್ಷದಲ್ಲಿ ಒಂದು ಕಾಲೋನಿಗೆ ಕರೆಕ್ಟಾಗಿ ರೋಡ್ ಮಾಡೋ ವ್ಯವಸ್ಥೆ ನಮ್ಮ ಶಾಸಕರಾಗಿ BJP ಗೌರ್ಮೆಂಟ್ ಇದ್ದಾಗ ಆಗಲಿಲ್ಲ. ಅದರ ನಂತರ ಕಾಂಗ್ರೆಸ್ ಸರ್ಕಾರ ಬಂದು ಈಗ 9 ತಿಂಗಳಲ್ಲಿ 4 ವಾರ್ಡ್ಗಳಿಗೆ ವ್ಯವಸ್ಥೆ ಮಾಡಿಕೊಟ್ಟಿದೆ, ಅಮೌಂಟ್ ಕೊಟ್ಟಿದೆ, ಕೆಲಸ ಆಗಿದೆ, 2 ಕಡೆ ಹಾಕ್ತಾ ಉಂಟು. ಅದಲ್ಲದೆ ಇನ್ನೂ ವಾಪಸ್ ನಾವು ಈಗ 1 ಕೋಟಿ ರೂಪಾಯಿದು ಅನುದಾನ ಕೇಳಿದ್ದೇವೆ, ಇದಕ್ಕೆ ಕೊಟ್ಟಿದ್ದಾರೆ, ಸ್ಪೆಷಲ್ ಗ್ರಾಂಟಲ್ಲಿ ಕೊಡ್ತೇವೆ ಅಂತೇಳಿ ಮಾತು ಇದು ಮಾಡಿದ್ದಾರೆ. ಹಾಗಿರುವಾಗ ನಾವು ಅಭಿವೃದ್ಧಿ ಅಂತ ಹೇಳುವಾಗ 5 ಕೋಟಿ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳಿದರು. ಆ 5 ಕೋಟಿ ಎಲ್ಲಿ ಮುಗಿಸಿದ್ದಾರೆ ಅಂತಲೂ ನಾವು ಒಂದು, ಯಾಕಂದರೆ ನಾವು ಊರಿನವರು, ನಾವೇನು ಹೊರಗಿನವರಲ್ಲ, ಇಲ್ಲೇ 34 ವರ್ಷದಿಂದ ಇಲ್ಲೇ ಇದ್ದೇವೆ. ಎಲ್ಲಿ ಮಾಡಿದ್ರೆ ಅಂತ ಹೇಳಿ ಒಂದು ಈ ಊರಿನವ್ರಿಗೆ ಗೊತ್ತಿರಬೇಕು. ಯಾಕಂದರೆ ನಾವಾದರೂ ಹೊರಗಡೆ ಹೋಗ್ತೇವೆ, ಇಲ್ಲೇ ಇದ್ದವರಿದ್ದಾರೆ, ಅವರ ಮನೆ ಪಕ್ಕದಲ್ಲಿ ಏನಾಗಿದೆ ಅಂತ ಗೊತ್ತಿರಬೇಕು. ಮತ್ತು ಪಂಚ ಗ್ಯಾರಂಟಿಗಳು, ಎಷ್ಟೋ ಬಡವರು ಅದನ್ನೇ ನಂಬಿಕೊಂಡು ಈಗ ಜೀವನ ಮಾಡ್ತಾ ಇದ್ದಾರೆ. BJP ಸರ್ಕಾರ ಬಂತು, 7 kg ಇದ್ದ ಅಕ್ಕಿಯನ್ನು 5 kg ಮಾಡಿತ್ತು. ಅದನ್ನೇ
ಸರಿಯಾಗಿ ಕೊಡಲಿಕ್ಕೆ ಅವರಿಗೆ ಆಗಲಿಲ್ಲ, ಅದಕ್ಕೆ ಹಣ ಹೊಂದಿಸ್ಲಿಕ್ಕೆ ಆಗಲಿಲ್ಲ. ಪಾರ್ಲಿಮೆಂಟ್ ಸೆಷನಲ್ಲಿ ಸಿದ್ದರಾಮಯ್ಯ ಓಪನ್ ಆಗಿ ಹೇಳಿದರು, ನೋಡಿರಿ ಸ್ವಲ್ಪ ಲೂಟಿ ಹೊಡಿದು ಕಡಿಮೆ ಮಾಡಿ, ನಮ್ಮ ವ್ಯವಸ್ಥೆಗಳನ್ನು ನೀವು ಜಾರಿಗೆ ಅದನ್ನು ತಗೊಂಡು ಹೋಗಿ ಅದಕ್ಕೊಂದು ಇದು ಕೊಡಿ, ಏನಾದರೂ ಜಾಸ್ತಿ ಮಾಡಿ ಅಂತ. ಇದ್ದದನ್ನು ಕಮ್ಮಿ ಮಾಡಿಸಿದರು. ನೀವೇ ಆಲೋಚನೆ ಮಾಡಿ, ಬಡತನ ರೇಖೆಗಿಂತ ಕಡಿಮೆ ಇರುವವರಿಗೆ ಇಂಥ ಸೌಲಭ್ಯಗಳನ್ನು ಕೊಡಬೇಕಾದ್ದು ಸರ್ಕಾರ ಅದು ಯಾವುದೇ ಪಾರ್ಟಿ ಆಗಿರಲಿ, BJP ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಅದು ಇನ್ನೊಂದು. ನಮ್ಮ ಉದ್ದೇಶ ಏನು, ಬಡತನ ರೇಖೆಗಿಂತ ಕೆಳಗಿರುವವರನ್ನು ಎಬ್ಬಿಸಿ ಅವರನ್ನು ಒಂದು ಮೂಲಭೂತ ಸೌಕರ್ಯ ಕೊಟ್ಟು ಅವರೊಂದು ವ್ಯವಸ್ಥೆ ಪ್ಲಾಟ್ಫಾರ್ಮ್ ನಡೆಸ್ಕೊಂಡು ಹೋಗುವಂಥದ್ದು. ಅದಕ್ಕೆ ನಾವು ಬದ್ಧ ಆಗಿರಬೇಕು. ಏನು ರಾಜಕೀಯಕ್ಕೆ ಎಲ್ಲರೂ ಮಾತಾಡ್ತಾರೆ, ಹೀಗೆ ಮಾಡ್ಬೋದು ಹಾಗೆ ಮಾಡ್ಬೋದು ಅಂತ. ಕೆಲವು ಸ್ಟೆಪ್ಯುಲೇಟ್ಗಳು ಇರ್ತವೆ, ಒಬ್ಬರೊಬ್ಬರಿಗೂ ಇಷ್ಟೇ ಅನುದಾನಗಳು ಸಿಗ್ತವೆ ಅಂತೇಳಿ. ಅದಲ್ಲಿ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡಿಕೊಂಡು ಬೇರೆ ಹೊಸ ಗ್ರ್ಯಾಂಟ್ಗಳನ್ನು ತಂದು ಮಾಡುವಂಥದ್ದು ಅದು ಶಾಸಕರ ಕೈಯಲ್ಲಿರುವಂಥದ್ದು. ಅಥವಾ ಅವರು ಯಾವುದೇ ಪಕ್ಷದ ಅಧಿಕಾರ ಇದ್ದರೂ ಶಾಸಕರಿಗೆ ಒಂದು ಮುತುವರ್ಜಿ ಇರ್ತದೆ, ನಮ್ಮ ಏರಿಯಾಗೆ ಹೀಗೆ ಈ ಥರ ಮಾಡಬೇಕು, ಈ ಥರ ಹೋಗಿ ಯಾವ ಸಚಿವರುಗಳಿರ್ತಾರೆ ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡು ತರುವಂಥದ್ದು. ಅದು ಅವ್ರ ಕೆಪಾಸಿಟಿ, ಅದಕ್ಕೆ ನಾವೇನು ಹೇಳಲಿಕ್ಕಿಲ್ಲ. ಈಗ ನೀವು ಒಂದು ಇದರಲ್ಲಿ ಇರ್ತೀರಿ, ನಿಮಗೆ ಕೆಲವು ಅನುಕೂಲ ಸಿಗದಿದ್ದರೂ ನೀವು ಅದನ್ನು ಕಿತ್ಕೊಂಡು ತಗೊಳ್ಬೇಕು ಪರಿಸ್ಥಿತಿ ಇರುವಾಗ ನೀವು ಕಿತ್ಕೊಳ್ಳೇಬೇಕಾಗ್ತದೆ. ಅದನ್ನು ಬಿಟ್ಟು ಏನು ಮಾಡಲಿಕ್ಕೆ ಆಗೋದಿಲ್ಲ. ಆ ಥರ ಇರುವಾಗ ನಮ್ಮ ಶಾಸಕರು ವಿನ್ನಾಗಿ ಬಂದು ಫಸ್ಟಿಗೆ ಏನು ಮಾಡಿದರು, ಸೀದಾ ಹೋದರು ಮಾಣಿ ಸಂಪಾಜ ರೋಡಿಗೆ ಅನುದಾನ ಕೇಳಲಿಕ್ಕೆ ಹೋದರು. ಅದನ್ನು DPR ಮಾಡಿಸ್ತಾ ಇದ್ದಾರೆ. ಇದು ಯಾವ 30 ವರ್ಷ ಹಳೆಯದಲ್ಲಿ ಹೇಳ್ತಾ ಇದ್ದಾರೆ, ನಾವು ಹುಟ್ಟುವ ಮೊದಲೇ ಹೇಳ್ತಾ ಇದ್ದಾರೆ. ನಮ್ಮ ಫಾದರ್ ಮದುವಾಗಿ ಹೇಳ್ತಾ ಇದ್ದಾರೆ, ಇರೋದು ರೋಡ್ ಆಗ್ತದೆ ಅಂತೇಳಿ. ಎಲ್ಲಿ ರೋಡ್ ಆಯಿತು? 30 ವರ್ಷ ಕಳೀತು, ಇನ್ನೂ ಹೀಗೇ ಉಂಟು. ಈಗ DPR ಆಗ್ತದೆ ಅಂತ ಹೇಳ್ತಾರೆ. ಇಲೆಕ್ಷನ್ ಮುಗಿದ ನಂತರ DPR ಮುಗೀತು, ಮತ್ತು ಹೊಸೊಬ್ಬರು ಬರ್ತಾರೆ. 15 ವರ್ಷ ನಮ್ಮ MP ಇದ್ದರು, ಏನು ಮಾಡಿದರು? ನೀವು ಕೇರಳ ನೋಡಿ, ಅಲ್ಲಿ ರೋಡು 200 ಕಿಲೋಮೀಟರ್ 900 ಡೇಸಲ್ಲಿ ಮಾಡಿಕೊಡ್ತಾರೆ ಅಂತೇಳಿ ಮಾತು ಕೊಟ್ಟಿದ್ದಾರೆ. ಅದಕ್ಕೆ ಫಸ್ಟಿಗೆ ಅವ್ರು ಏನು ಹೇಳಿದರು, ಸರ್ವಿಸ್ ರೋಡ್ ಮಾಡಿಕೊಡಿ ಅಂತ ಹೇಳಿದರು. ನಮ್ಮ MP ಅವ್ರು ಏನು ಮಾತಾಡಿದಾರ? ಏನೂ ಮಾತಾಡಲಿಲ್ಲ. ಹೊಸ ಕಾರ್ ತೊಗೊಂಡು ಹೋಗ್ತಾರೆ, ಮೇಲಿಂದ ಕಲ್ಲು ಬೀಳ್ತದೆ, ಗಾಜು ಹೊಡೆದು ಹೋಗ್ತದೆ. ಅವನು ಮಾರುವಾಗ 1 ಲಕ್ಷ ಹೋಯ್ತು. ಅದಕ್ಕೆ ಯಾರ್ದಾದ್ರೂ ಒಂದು ಗಾಡಿದು ಒಂದು ಸೊಕಬ್ಜ ಸರಿ ಉಂಟ ನೋಡ್ಕೊಳ್ಬೇಕಾದ್ರೆ. ಯಾಕಂತ ಹೇಳಿದರೆ ನಾವು ಮಾತಾಡೋದಿಲ್ಲ. ನಮಗೇನಂತೇಳಿದ್ರೆ ಇಲ್ಲಿ ಒಂದು ಕ್ಲಿಯರಾಗಿ ಗೊತ್ತುಂಟು, ಇಲ್ಲಿ ಏನಾದರೂ ಅಭಿವೃದ್ಧಿ ವಿಷಯ ಇಲ್ಲ ನಮಗೆ ಬರೇ ಇರೋದು ರಾಜಕೀಯ. ಅದು ಬೇಡ, ಅದು ಇನ್ನೂ ನಡೆಯುವುದಿಲ್ಲ. ನಮ್ಮ ಮಕ್ಕಳ ಫ್ಯೂಚರ್ ನೋಡಬೇಕು ಅಂತಾದರೆ ಯಾರಾದರೂ ಒಬ್ಬರು ಒಳ್ಳೆ ಮಾಡುವುದಿದ್ರೆ ಅವರಿಗೆ ಸಪೋರ್ಟ್ ಮಾಡುವಂಥದ್ದು ಇದು. ಇಲ್ಲಿ ಬರೇ ಹೇಳ್ತಾರೆ 18 ಲಕ್ಷ ಜನ ಇದ್ದಾರೆ, 5 ಲಕ್ಷ ಬಿಲ್ಲವಸ್ ಇದ್ದಾರೆ, 4 ಲಕ್ಷ ಮುಸ್ಲಿಮ್ಸ್ ಇದ್ದಾರೆ, 3,70,000 ಏನೋ ಬಣ್ಸ್ ಇದ್ದಾರೆ ಅಂತೇಳಿ. ಇದನ್ನು ಕ್ಯಾಲ್ಕುಲೇಟ್ ಮಾಡೋದು ಬಿಡಿ. ನೀವು ಏನು ಗ್ರ್ಯಾಜುಯೇಟ್ ಟೈಪ್ ಮಾತಾಡಿ, ಏನು ಮಾಡ್ಬೋದು, ಇವರನ್ನು ಕೂರಿಸಿದ್ರೆ ಏನು ಮಾಡ್ಬೋದು, ಇಲ್ಲಿ ಕೂತ್ರೆ ಏನಾಗ್ಬೋದು, ಅಲ್ಲಿ ಏನು ತರಿಸ್ಬೋದು, ಅದೆಲ್ಲ ನಾವು ಮಾಡಬೇಕಾದ್ದು. ಬರೇ ಇಲ್ಲಿ ಸುಮ್ಮನೆ ಹೇಳ್ಕೊಂಡು 5 ಕೋಟಿ 10 ಕೋಟಿ ಕೊಟ್ಟರು ಅಂತೇಳಿ ಅದು ಏನಾಗಿದೆ ಬೇಕು ನೋಡಿ. ಇಲ್ಲಿ ನೀವು ನಿಂತಿರೋದು ಇದು MLC ಅವ್ರು ಕೊಟ್ಟಿರುವಂಥದ್ದು, ಆ ಕಡೆಗೂ MLC ಅವ್ರು ಕೊಟ್ಟಿರುವಂಥದ್ದು, ಕಾಂಗ್ರೆಸ್ MLC ಅವ್ರು ಕೊಟ್ಟಿರೋದು. ಹೇಳ್ಬೋದು ನಮಗೆ ರಿಕ್ಷಾದವರು ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತೇಳಿ ಬೊಬ್ಬೆ ಹೊಡೆದು ಹಾಕ್ಸ್ಕೊಂಡಿರುವಂಥದ್ದು. ಮಾತ್ರ ಇವರಿಗೆ ಮಾತ್ರ ಅಲ್ಲ, ಅವ್ರಿಗೂ ಹಾಕ್ಕೊಟ್ರು. ರಾಜಕೀಯ ಮಾಡ್ಬೋದಲ್ವಾ? ರಾಜಕೀಯ ಎಲ್ಲರಿಗೂ ಮಾಡ್ಬೋದು. ಇಲ್ಲ ಇದೊಂದರೆ ಇರೋದು ಅಂತ. ಈ ಥರ ಇರುವಾಗ ಅಭಿವೃದ್ಧಿ ಕಾರ್ಯವನ್ನು ನೋಡಿಕೊಂಡು ಚಲಾವಣೆ ಮಾಡಬೇಕು. ಬರೇ ನಾವು ಅದನ್ನೇ ಹೇಳ್ಕೊಂಡು ಇದನ್ನು ಏನು ನಡೆಯುವುದಿಲ್ಲ. ಸುಮ್ಮನೆ ಏನು ಒಂದು ಕಾಟಾಚಾರಕ್ಕೆ ಮಾಡಿ ಏನು ಪ್ರಯೋಜನ? ಎಲೆಕ್ಷನ್ಗಳನ್ನು ಏನಿದ್ರು ಡೆವಲಪ್ಮೆಂಟಿಗೆ ಒಂದು ಮೋಟಿವೇಶನ್ ಕೊಡಿ, ಡೆವಲಪ್ ಮಾಡುವವರಿಗೆ ಒಂದು ಸಪೋರ್ಟ್ ಕೊಡಿ. ಅದಲ್ಲದೆ ಏನು ಪಂಚವಾರ್ಷಿಕ ಯೋಜನೆಗೆ ನೋಡಿ, ಕೆಲವು ಫಂಡ್ ಒಂದು ವರ್ಷಕ್ಕೆ 60,000 ಕೋಟಿ ಬೇಕು ಅಂತ ಹೇಳ್ತಾರೆ. ಅದನ್ನು ಹೊಂದಿಸಲಿಕ್ಕೆ ನಾನಾ ರೀತಿಯ ಪ್ರಯತ್ನಗಳಾಗ್ತವೆ. ಸೆಂಟ್ರಲಿಂದ ಫಂಡ್ ಕೇಳ್ತಾ ಇದ್ದಾರೆ, ಸೆಂಟ್ರಲ್ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಎಷ್ಟು ಸರಿ ಎಷ್ಟು ತಪ್ಪು ಅಂತ ನಾವು ವಿಶ್ಲೇಷಣೆ ಮಾಡಬೇಕು. ಅವ್ರು ಹೇಳ್ತದನ್ನೆಲ್ಲ ಕೇಳ್ಕೊಂಡು ಕೂರೋದಲ್ಲ. ಈಗ ಪಾರ್ಟಿ ಯಾವುದೇ ಇರಲಿ, ಹೌದಾ ಇವ್ರು ಕೊಡ್ತಾ ಇದ್ದಾರಾ ಇಲ್ವಾ ಹೇಳ್ತಾರೆ. ನಾವು GSTಯಲ್ಲಿ ಸೆಕೆಂಡ್ ಟ್ಯಾಕ್ಸ್ ಪೇಯರ್ ಅಂತ ನಾವು ನಿಮ್ಮ ಪೇಪರಲ್ಲಿ ಓದಿದ್ದೀವಿ, ಎಲ್ಲ ಪೇಪರ್ ಓದಿದ್ದೀವಿ. ಬಟ್ ನೀವು ಆಗಿ ಕ್ಲಿಯರ್ ಕಟ್ಟಾಗಿ ಕೊಡಬೇಕು. ಹೌದು ನಾವು GST ಟ್ಯಾಕ್ಸ್ ಕೊಡ್ತಾ ಇದ್ದೇವೆ, ನಮಗೆ ಇಷ್ಟು ಪಾಲು ಬರ್ತಾ ಇಲ್ಲ ಅಂತೇಳಿ ನೀವು ನಮಗೆ ಸಮಜಾಯಿಸಿ ಕೊಡಬೇಕು. ಬರೀ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ, ಅವರು ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ, ಇವ್ರು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅದು ಬೇಡ. ಏನು ಯಾಕೆಂತ ಹೇಳಿದ್ರೆ ನೀವು ಸೆಕೆಂಡ್ ಪಿಲ್ಲರ್ ನಮ್ಮದು ಕಾನ್ಸ್ಟಿಟ್ಯೂಷನ್ ನಂತರ ನಿಮಗಿರುವಂಥದ್ದು. ನೀವು ರೈಟ್ಸ್ ಟು ಇದು ನಿಮಗೆ ರೈಟ್ ಬೇರೆ ಉಂಟು, ಹಕ್ಕು ಉಂಟು ಕೇಳುವಂಥದ್ದು. ನೀವು ನಮಗೆ ಅದನ್ನು ತಿಳಿಸ್ಕೊಡ್ಬೇಕು ಆದವರು. ಈ ಥರಲ್ಲಿರುವಾಗ ನೀವು ತುಂಬ ಇದು ಮಾಡಬೇಕು. ಯಾಕಂತ ಹೇಳಿದ್ರೆ ನೋಡಿರಿ, ಇವರು ಇಷ್ಟು ಮಾಡ್ಬೋದು. ಈಗ ಏನು ಕ್ಯಾಂಡಿಡೇಟ್ಗಳಿರ್ತಾರೆ, ಈಗ ಚೌಟ ಆಗಲಿ ಪದ್ಮರಾಜ ಆಗಲಿ, ಅವ್ರದ್ದು ಏನು ಪ್ಲಸ್ಸು ಏನು ಮೆರಿಟ್ಸ್ ಏನು ಡಿಮೆರಿಟ್ಸ್ ಏನಂತ ನೀವು ತಿಳಿಸ್ಬೇಕು. ಆಗ ಏನು ಮಾಡ್ತಾರೆ ಜನರು, ಕೆಲವು ಹಳೆ ಕಾಲದಲ್ಲಿರ್ತಾರೆ, ಅವರಿಗೆ ಗೊತ್ತಿರೋದಿಲ್ಲ. ಅವರು ಅವತ್ತು ಪಾರ್ಟಿ ಹಾಗೆ ಮಾಡಿದೆ, ಪಾರ್ಟಿ ಹೀಗೆ ಮಾಡಿದೆ, ಹೊಸತನ್ನು ನಾವು ಹೇಳಿಕೊಡ್ಬೇಕು. ಇವ್ರು ಬಂದರೆ ಈ ಥರ ಆಗ್ತದೆ, ಅಲ್ಲ ಇವ್ರು ಬಂದರೆ ಈ ಥರ ಆಗ್ಬೋದು, ಅವ್ರಿಗೆ ಎಷ್ಟು ನಾಲೆಜ್ ಉಂಟು, ಎಷ್ಟು ಮಾತಾಡ್ತಾರೆ, ಅದೆಲ್ಲ ನಾವು ತಿಳ್ಕೊಂಡು ನೀವು ನಮಗೆ ವಿವರಿಸಬೇಕು. ನಿಮ್ಮ ಆರ್ಟಿಕಲ್ ಏನು ಮಾಡ್ತೀರಾ, ಬರೀತೀರಾ, ಓಕೆ ಅಲ್ಲ, ಈ ಥರ ಒಂದು ಮಾಡುವಾಗ ಎಲ್ಲರಿಗೂ ತಿಳಿಸುವಂತ ಇರಬೇಕು. ಆಗಿದೆ ಏನಾಗ್ತದೆ ಎಲ್ಲರಿಗೂ ಕೆಲವೆಲ್ಲ ಏನೋ 30% ಸ್ವಿಂಗ್ ಇರ್ತದೆ. ಎಲ್ಲ ಎರಡೂ ಪಾರ್ಟಿಗೂ ಅವರವರ ವೋಟ್ ಬ್ಯಾಂಕ್ಸ್ ಇರ್ತದೆ.
ಕಾನ್ಸಂಟ್ರೇಟ್ ಆಗಿರ್ತಾರೆ ಒಂದು 30% ಜನ. ಅವ್ರಿಗೆ ಏನಂತ ಹೇಳಿದರೆ ನೀವು ಏನು ಇನ್ಫಾರ್ಮೇಷನ್ ನೀವು ಕರೆಕ್ಟ್ ಮಾಡಿ ಕೊಡ್ತೀರಾ ಅದ್ರ ಮೇಲೆ ಅವ್ರು ಕ್ಯಾಸ್ಟ್ ಮಾಡ್ತಾರೆ ಓಟನ್ನು. ಸೊ ಹಾಗಂತೇಳಿ ನೀವು ಯಾವತ್ತು ಪ್ರತಿಯೊಬ್ಬರದ್ದು ಮೆರಿಟ್ಸು ಡಿಮೆರಿಟ್ಸ್ ಎರಡನ್ನೂ ಹೇಳಿ. ಆಗೇನು ಮಾಡ್ತಾರೆ ಜನ ಸ್ವಲ್ಪ ಥಿಂಕ್ ಮಾಡ್ತಾರೆ. ಯಾಕಂದರೆ ಈಗ ಸ್ವಲ್ಪ ಎಜುಕೇಟ್ ಆಗ್ತಾ ಇದ್ದಾರೆ. അപ്പോൾ ಎಜುಕೇಟ್ ಆದಾಗ ನಾವು ಅವ್ರಿಗಿಂತ ಸ್ವಲ್ಪ ಯಾಕಂತ ಹೇಳಿದರೆ ನೀವು ಮೇಲೆ ಪೋಸ್ಟಲ್ಲಿರುವವರು, ನೀವು ನಮಗೆ ಅದನ್ನು ತಿಳುವಳಿಕೆ ಓಪನ್ ಆಗಿ ಹೇಳಿದರೆ ಚೆನ್ನಾಗಿ ನಡೀತದೆ. ಹಾಗಾಗಿ ಈ ಸಲ ಎಲೆಕ್ಷನ್ ಯಾವತ್ತೂ ಹೇಳುವ ಹಾಗೆ ಭದ್ರಕೋಟೆ ಏನು ನಾವೇನು ಹೇಳೋದಿಲ್ಲ, ಆದರೆ ದೇವರಿಗೊಂದು ಇದಿರ್ತದೆ, ಏನು ಜನರಿಗೆ ಒಳ್ಳೆ ಮಾಡುವ ಇದರಿಂದ ಎಲ್ಲರೂ ಒಬ್ಬರೊಬ್ಬರನ್ನು ಆರಿಸ್ಕೊಡ್ತಾರೆ. ಈ ಸಲ ಕಾಂಗ್ರೆಸ್ನ ಆರಿಸ್ಬೋದು ಅಂತ ನಮ್ಮ ಬಯಕೆ, ಆರಿಸ್ಬೇಕು ಅಂತಲೂ ಆಸೆ, ಅದಕ್ಕಿಂತ ಹೊರಡ್ತೇವೆ. ಆಗ್ತದೆ ಇಲ್ವಾ ಅದು ಮತ್ತಿನ ಬಿಟ್ಟು. ಇದು ಕಬಕ ಗ್ರಾಮ ವ್ಯಾಪ್ತಿಯ ಕಬಕ ಜಂಕ್ಷನ್ನಲ್ಲಿ ನಾವು ಒಂದಷ್ಟು ಪ್ರಮುಖರನ್ನು ಮಾತನಾಡಿಸಿದ ವೇಳೆ ಅವರು ವ್ಯಕ್ತಪಡಿಸಿದಂತಹ ಅಭಿಪ್ರಾಯಗಳಾಗಿರುವಂಥದ್ದು. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿಯಾದಂತಹ ಸರ್ಕಾರದ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಈ ಹಿಂದಿನ ಯೋಜನೆಗಳಾಗಿರ್ಬೋದು ಅಥವಾ ಅವರ ಚಿಂತನೆಗಳಾಗಿರ್ಬೋದು ಯಾವ ರೀತಿಯಾಗಿ ಪರಿಣಾಮ ಬೀರ್ಬೋದು ಎನ್ನುವಂಥದ್ದು ಇಲ್ಲಿಯ ಅನೇಕ ಪಕ್ಷಗಳ ಪ್ರಮುಖರಾಗಿರ್ಬೋದು, ಸಾರ್ವಜನಿಕರೊಬ್ಬರು ಅವರದೇ ಆದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರುವಂಥದ್ದು. ಸುದ್ದಿಯ ಆಶಯ ಕೂಡ ಇದೇ ಆಗಿರುವಂಥದ್ದು. ಜನರ ನಿಜವಾದಂತಹ ಸಮಸ್ಯೆಗಳೇನು, ರಾಜಕೀಯ ಹೊರತಾಗಿಸಿಕೊಂಡು ಅಂದರೆ ಚುನಾವಣೆಯ ಅಲ್ಲಿಯವರೆಗೆ ಮಾತ್ರ, ಮತದಾನದವರೆಗೆ ಮಾತ್ರ ಅದು ರಾಜಕೀಯವಾಗಿರಬೇಕು. ಅದರ ನಂತರವಾಗಿ ಯಾರು ಗೆದ್ದು ಬರ್ತಾರೆ ಅಭ್ಯರ್ಥಿ, ಅವರು ಎಲ್ಲರಿಗೂ ಕೂಡ MP ಆಗಿರ್ತಾರೆ, ಎಲ್ಲರಿಗೂ ಕೂಡ MLA ಆಗಿರ್ತಾರೆ. ಬಹುಶಃ ಅವರು ಜನಪ್ರತಿನಿಧಿ ಆಗಿದ್ದುಕೊಂಡು ಎಲ್ಲ ಸಮಾಜದ ಎಲ್ಲ ವರ್ಗದವರನ್ನು ಕೂಡ ಒಂದೇ ರೀತಿಯಲ್ಲಿ ಭಾವಿಸಿಕೊಂಡು ಎಲ್ಲ ಕಡೆಯೂ ಕೂಡ ಸಮಾನಾಂತರವಾಗಿ ಅಭಿವೃದ್ಧಿಯನ್ನು ಮಾಡ್ತಾ ಅವರು ಹೋಗಬೇಕಾದ್ದು ನಿಜವಾದಂಥ ಒಬ್ಬ ಜನಪ್ರತಿನಿಧಿಯ ಕಾರ್ಯವಾಗಿರಬೇಕು ಎನ್ನುವಂಥದ್ದು ಕೂಡ ಈ ಕಾರ್ಯಕ್ರಮದ ಮೂಲಕವಾಗಿ ಸುದ್ದಿ ಕೂಡ ವಿಶೇಷವಾಗಿ ಆಶಯವನ್ನು ವ್ಯಕ್ತಪಡಿಸಿರುವಂಥದ್ದು. ಇವತ್ತು ಎಲ್ಲ ಈ ಭಾಗದ ಪ್ರಮುಖರು ಅವರವರ ರೀತಿಯಾದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ನೋಡೋಣ 26ನೇ ತಾರೀಕಿಗೆ ನಡೆಯುವಂತಹ ಮತದಾನದಲ್ಲಿ ಯಾವ ರೀತಿಯಾಗಿ ಆಗ್ತದೆ, ಜನರು ಹೇಳುವಂಥದ್ದು, ಅವರವರು ಹೇಳಿರುವಂಥ ಅಭಿಪ್ರಾಯಗಳಿಗೆ ಯಾವ ರೀತಿಯಾದಂತಹ ಮನ್ನಣೆ ಸಿಗ್ತದೆ, ಯಾವ ರೀತಿಯಾದಂತಹ ಮಾನ್ಯತೆಗಳು ಸಿಗ್ತದೆ ಅನ್ನುವಂಥದ್ದು ಮುಂದಿನ ಚುನಾವಣೆ ನೋಡೋಣ. ಮತ್ತಷ್ಟು ಗ್ರಾಮಗಳಲ್ಲಿ ನಾವು ಈ ಅಭಿಯಾನ ನಡೆಸಲಿಕ್ಕಿದ್ದೇವೆ. ಆ ಕಾರ್ಯಕ್ರಮಗಳಲ್ಲಿ ಭೇಟಿಯಾಗೋಣ. ಇವತ್ತು ಇಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಪ್ರಮುಖರಿಗಾಗಿರ್ಬೋದು, ಪಕ್ಷದ ಪ್ರಮುಖರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಸಾರ್ವಜನಿಕರಿಗೆ ಸುದ್ದಿಯ ಕಡೆಗಿಂದ ವಿಶೇಷವಾಗಿ ಅಭಿನಂದನೆಗಳನ್ನು ವ್ಯಕ್ತಪಡಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ದೇವೆ. ನಮಸ್ಕಾರ.